ಯಾರಾದರೂ ಓಕೆ ರಾಧಾ ಮಾಧವ್ ಹೇಳ್ತೀರಾ? ಹರೇ ಕೃಷ್ಣ. ಯಾರಾದರೂ ಜೈ ರಾಧಾ ಮಾಧವ್ ಹೇಳ್ತೀರಾ? ಯಾರಾದರೂ ಜೈ ರಾಧಾ ಮಾಧವ್ ಹೇಳ್ತೀರಾ? ಜಯ ರಾಧಾ ಮಾಧವ ಜಯ ಕುಂಜ ಬಿಹಾರಿ ಜಯ ರಾಧಾ ಮಾಧವ ಜಯ ಕುಂಜ ಬಿಹಾರಿ ಗೋಪಿ ಜನ ವಲ್ಲಭ ಗಿರಿವರದಾರಿ ಜಯ ರಾಧಾ ಮಾಧವ ಕುಂಜ ಬಿಹಾರಿ ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ ಯಶೋದನಂದನ ವ್ರಜಜನರಂಜನ ಯಶೋದನಂದನ ವ್ರಜಜನರಂಜನ ಯಮುನಾ ತೀರಾವನಚಾರಿ ಜಯ ರಾಧಮಾಧವ ಜಯ ಕುಂಜ ಬಿಹಾರಿ ಜಯ ರಾಧಾ ಮಾಧವ ಜಯ ಕುಂಜ ಬಿಹಾರಿ ಗೋಪಿ ಜನ ವಲ್ಲಭ ಗಿರಿವರಧಾರಿ ಯಶೋದನಂದನ ವ್ರಜಜನರಂಜನ ಯಶೋದನಂದನ ವ್ರಜಜನರಂಜನ ಯಮುನಾ ತೀರಾವನಚಾರಿ ಯಮುನಾ ತೀರಾವನಚಾರಿ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ಎಲ್ರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ. ಓಕೆ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕಾಗಿ. ಇಂದಿನ ತರಗತಿಯನ್ನು ನಾವು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ येन ತಸ್ಮೈ ಶ್ರೀ ಗುರವೇ ನಮಃ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಾಗರ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಾಗರ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸ್ತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.
नमो विष्णुपादाय कृष्णपृष्ठाय भूतले श्रीमते भक्तिवेदांत स्वामिनिति नामिने नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा कृष्ण कृष्णा हरे 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 राम 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 हरे हरे नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी शृण्वतां स्वकतः कृष्णः पुण्यश्रवणकीर्तनः हृदयन्तस्थो हृदयभद्राणि विदुनोति सुहृत्सताम् हरे कृष्ण 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 हरे 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 राम 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 ಹರೇ ಹರೇ. ಪರಮಸಾತ್ವಿಕ ಭಕ್ತರ ಹೃದಯದಲ್ಲಿರುವ ದುಷ್ಟ ಭಾವನೆಗಳನ್ನು ಕೃಷ್ಣನು ತನ್ನ ಕಥೆ ಶ್ರವಣ ಮತ್ತು ಕೀರ್ತನೆಗಳ ಮೂಲಕ ಶುದ್ಧಗೊಳಿಸುತ್ತಾನೆ ಅಂತ ಆಚಾರ್ಯರು ಈ ಶ್ಲೋಕದ ವಿವರಣೆಯನ್ನು ಕೊಟ್ಟಿದ್ದಾರೆ. ಸೊ ನಮ್ಮೆಲ್ಲರ ಒಂದು ಹೃದಯದಲ್ಲಿರುವ ದುಷ್ಟ ಭಾವನೆಗಳನ್ನು ನಾವು ಕೃಷ್ಣನ ಕಥೆಯನ್ನು ಕೇಳಿ ಶ್ರವಣ ಮತ್ತು ಕೀರ್ತನೆ ಮಾಡುವುದರಿಂದ ಶುದ್ಧಗೊಳಿಸಲಿ ಅಂತ ಕೃಷ್ಣನಲ್ಲಿ ಬೇಡುತ್ತಾ ಮತ್ತು ಎಲ್ಲ ಇಸ್ಕಾನ್ ಮಂಗಳೂರಿನ ಎಲ್ಲ ಹಿರಿಯ ಭಕ್ತರಿಗೆ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಶ್ಲೋಕ 29. ಶ್ಲೋಕ 28ವರೆಗೂ ಆಗಿತ್ತಲ್ವ ನಿನ್ನೆ ಹೋದ್ವಾರ? ಹೌದು ಗುರುಜಿ. ಶ್ಲೋಕ 28ರಲ್ಲಿ ಏನ್ ತಿಳ್ಕೊಂಡ್ವಿ? ಹೇ ಅನಂತವಾದ ಪ್ರಭುವೇ, ಸಂತ ಭಕ್ತರು ನಿನ್ನಿಂದ ಬೇರೆ ಯಾವುದನ್ನೆಲ್ಲವನ್ನು ನಿರಾಕರಿಸಿ ತಮ್ಮ ಸ್ವಶರೀರಗಳಲ್ಲಿ ನಿನ್ನನ್ನು ಕಾಣುತ್ತಾರೆ. ವಾಸ್ತವವಾಗಿ ವಿವೇಚನೆಯುಳ್ಳಂತವರು ತಮ್ಮ ಮುಂದಿರುವ ಹಗ್ಗವು ಹಾವೆಂಬ ಭ್ರಮೆಯನ್ನು ತಳ್ಳಿ ಹಾಕುವವರೆಗೆ ಹೇಗೆ ತಾನೇ ಹಗ್ಗದ ನಿಜ ಸ್ವರೂಪವನ್ನು ಅರಿಯಬಲ್ಲರು. ಸೊ ಈ ವಿಷಯವನ್ನು ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಸೊ ಇಂದಿನ ದಿನ ನಾವು 29ನೇ ಶ್ಲೋಕದಿಂದ ಮುಂದುವರಿಸೋಣ. ಶ್ಲೋಕ 29. ಎಲ್ರಿಗೂ 29 ಕಾಣಿಸ್ತಾ ಇದೆ ಅಲ್ಲ? ಹಾ ಗುರುಜಿ, ಕಾಣಿಸ್ತಾ ಇದೆ ಪ್ರಭುಜಿ. ಅತಾಪಿ ದೇವ ಪದಾಂಬುಜದ್ವಯ ಪ್ರಸಾದಲೇಶಾನುಗ್ರಹೀತ ಏವ ಹಿ ಜಾನಾತಿ ತತ್ವಂ ಭಗವನ್ ಮಹಿಮ್ನೋ ನ ಚಾನ್ಯ ಏಕೋ ಅಪಿ ಚಿರಂ ವಿಚಿನ್ವನ್. ರಿಪೀಟ್ ಮಾಡೋಣ. ಅತಾಪಿ ತೇ ದೇವ ಪದಾಂಬುಜದ್ವಯ ಅತಾಪಿ ತೇ ದೇವ ಪದಾಂಬುಜದ್ವಯ ಅತಾಪಿ ತೇ ದೇವ ಪದಾಂಬುಜದ್ವಯ ಅತಾಪಿ ತೇ ದೇವ ಪದಾಂಬುಜದ್ವಯ ಪ್ರಸಾದಲೇಶಾನುಗ್ರಹೀತ ಏವ ಹಿ ಪ್ರಸಾದಲೇಶಾನುಗೃಹೀತ ಏವ ಹಿ ಪ್ರಸಾದಲೇಶಾನುಗ್ರಹೀತ ಏವ ಹಿ ಪ್ರಸಾದಲೇಶಾನುಗೃಹೀತ ಏವ ಹಿ ಜಾನಾತಿ ತತ್ವಂ ಭಗವತ್ ಮಹಿಮ್ನಾ ಜಾನಾತಿ ತತ್ವಂ ಭಗವನ್ ಮಹಿಮ್ನೋ ಜಾನಾತಿ ತತ್ವಂ ಭಗವತ್ ಮಹಿಮ್ನೋ ಜಾನಾತಿ ತತ್ವಂ ಭಗವನ್ ಮಹಿಮ್ನೋ ನ ಚಾನ್ಯ ಏಕೋ ಅಪಿ ಚಿರಂ ವಿಚಿನ್ವನ್. ನ ಚಾನ್ಯ ಏಕೋಪಿ ಚಿರಂ ವಿಚಿನ್ವನ್. ನ ಚಾನ್ಯ ಏಕೋ ಅಪಿ ಚಿರಂ ವಿಚಿನ್ವನ್. ನ ಚಾನ್ಯ ಏಕೋ ಅಪಿ ಚಿರಂ ವಿಚಿನ್ವನ್. ಅತಾಪಿ ತೇ ದೇವ ಪದಾಂಬುಜದ್ವಯ ಪ್ರಸಾದಲೇಶಾನುಗ್ರಹೀತ ಏವ ಹಿ ಅತಾಪಿ ತೇ ದೇವ ಪದಾಂಬುಜದ್ವಯ ಪ್ರಸಾದಲೇಶಾನುಗೃಹೀತ ಏವ ಹಿ ಅತಾಪಿ ತೇ ದೇವ ಪದಾಂಬುಜದ್ವಯ ಪ್ರಸಾದಲೇಶಾನುಗೃಹೀತ ಏವ ಹಿ ಅತಾಪಿ ತೇ ದೇವ ಪದಾಂಬುಜದ್ವಯ ಪ್ರಸಾದಲೇಶಾನುಗೃಹೀತ ಏವ ಹಿ ಜಾನಾತಿ ತತ್ವಂ ಭಗವನ್ ಮಹಿಮ್ನೋ
ಜಾನಾತಿ ತತ್ವಂ ಜಾನಾತಿ ಭಗವನ್ ತತ್ವಂ ಮಹಿಮ್ನೋ ಜಾನಾತಿ ತತ್ವಂ ಭಗವನ್ ಮಹೀಮ್ನೋ ನ ಚಾನ್ಯ ಏಕೋಪಿ ಚಿರಂ ವಿಚಿನ್ವನ್. ಜಾನಾತಿ ತತ್ವಂ ಭಗವನ್ ಮಹಿಮ್ನೋ ನ ಚಾನ್ಯ ಚಾನ್ಯ ಏಕೋಪಿ ಚಿರಂ ವಿಚಿನ್ವನ್. ಅತ ಆದ್ದರಿಂದ, ಆದ್ದರಿಂದ ಅಪಿ ನಿಜವಾಗಿ, ಅಪಿ ನಿಜವಾಗಿ ತೇ ನಿನ್ನ, ತೇ ನಿನ್ನ ದೇವ ಪ್ರಭುವೇ, ದೇವ ಪ್ರಭುವೇ ಪದಾಂಬುಜದ್ವಯ ಪಾದ ಪದ್ಮಗಳೆರಡರ ಪದಂಬುಜದ್ವಯ ಪಾದ ಪದ್ಮಗಳೆರಡರ ಪ್ರಸಾದ ಕರುಣೆಯ, ಪ್ರಸಾದ ಕರುಣೆಯ ಲೇಷದಿಂದ ಲೇಷದಿಂದ ಅನುಗ್ರಹಿಸಲ್ಪಟ್ಟಿದ್ದೇನೆ. ಅನುಗ್ರಹಿಸಲ್ಪಟ್ಟಿದ್ದೇನೆ. ಏವ ನಿಶ್ಚಯವಾಗಿಯೂ, ನಿಶ್ಚಯವಾಗಿಯೂ, ಹಿ ನಿಜವಾಗಿಯೂ, ಜಾನಾತಿ ತಿಳಿಯುತ್ತಾನೆ, ತತ್ವಂ ಸತ್ಯವನ್ನು, ಭಗವತ್ ದೇವೋತ್ತಮ ಪರಮಪುರುಷನ, ಮಹಿಮ್ನಃ ಮಹಿಮೆಯ, ಮಹಿಮೆಯ ನ ಇಲ್ಲ, ಚ ಇಲ್ಲ ಮತ್ತು, ಅನ್ಯಃ ಬೇರೆಯವನು, ಬೇರೆಯವನು, ಏಕಃ ಒಬ್ಬನು, ಒಬ್ಬನು, ಅಪಿ ಕೂಡ, ಚಿರಂ ಬಹಳ ಕಾಲ, ವಿಚಿನ್ವನ್ ಊಹಾತ್ಮಕ ಚಿಂತನೆ ಮಾಡುತ್ತಾ, ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನನ್ನ ಪ್ರಭು, ಒಬ್ಬ ವ್ಯಕ್ತಿ ನಿನ್ನ ಪಾದ ಕಮಲಗಳ ಲೇಷ ಮಾತ್ರ ಕರುಣೆಯಿಂದ ಅನುಗ್ರಹಿತನಾದರೂ ಆತ ನಿನ್ನ ವ್ಯಕ್ತಿತ್ವದ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಬಹುದು. ಆದರೆ ದೇವೋತ್ತಮ ಪರಮಪುರುಷನನ್ನು ಅರ್ಥ ಮಾಡಿಕೊಳ್ಳಲು ಊಹಾತ್ಮಕ ಚಿಂತನೆ ಮಾಡುವವರು ಅನೇಕ ವರ್ಷಗಳವರೆಗೆ ವೇದಾಧ್ಯಯನವನ್ನು ಮುಂದುವರಿಸಿದರೂ ನಿನ್ನನ್ನು ತಿಳಿಯಲು ಅಶಕ್ತರಾಗುತ್ತಾರೆ. ಈಗ ರಿಪೀಟ್ ಮಾಡೋಣ. ನನ್ನ ಪ್ರಭು, ಒಬ್ಬ ವ್ಯಕ್ತಿ ನಿನ್ನ ಪಾದ ಕಮಲಗಳ ಲೇಷ ಮಾತ್ರ ಕರುಣೆಯಿಂದ ಅನುಗ್ರಹಿತನಾದರೂ ಆತ ನಿನ್ನ ವ್ಯಕ್ತಿತ್ವದ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಬಹುದು. ಆದರೆ ದೇವೋತ್ತಮ ಪರಮಪುರುಷನನ್ನು ಅರ್ಥ ಮಾಡಿಕೊಳ್ಳಲು ಊಹಾತ್ಮಕ ಚಿಂತನೆ ಮಾಡುವವರು ಅನೇಕ ವರ್ಷಗಳವರೆಗೆ ವೇದಾಧ್ಯಯನವನ್ನು ಮುಂದುವರಿಸಿದರು ನಿನ್ನನ್ನು ತಿಳಿಯಲು ಅಶಕ್ತರಾಗುತ್ತಾರೆ. ಲಕ್ಷ್ಮೀ ಬೀವಿ ಮಾತಾಜಿ ಓದ್ತೀರಾ? ಓದ್ತೀನಿ ಪ್ರಭುಜಿ. ಹರೇ ಓದಿ ಕೃಷ್ಣ. ಮಾತಾಜಿ. ಭಾವಾರ್ಥ. ಈ ಅನುವಾದವನ್ನು ಶ್ರೀಲ ಪ್ರಭುಪಾದರ ಚೈತನ್ಯ ಚರಿತಾಮೃತ ಮಧ್ಯಲೀಲೆಯ 6ನೆಯ ಅಧ್ಯಾಯ 84ನೆಯ ಶ್ಲೋಕದಿಂದ ಉಲ್ಲೇಖಿಸಲಾಗಿದೆ. ಭಗವಂತನ ಮಾಯಾಶಕ್ತಿಯೊಂದಿಗೆ ನಿರರ್ಥಕವಾಗಿ ಹೋರಾಡುವ ಬದ್ಧಜೀವಿಗಳಿಗೆ ಅನುಗ್ರಹ ತೋರಲು ಶ್ರೀಕೃಷ್ಣನು ಬಹಳ ಕಾತರನಾಗಿರುತ್ತಾನೆ. ಬದ್ಧಾತ್ಮನು ಇಂದ್ರಿಯ ಸುಖಾನುಭವದ ಮೂಲಕ ಸಂತೋಷಕ್ಕಾಗಿ ಹಾಗೂ ಹೂವಾತ್ಮಕ ಚಿಂತನೆಯ ಮೂಲಕ ಜ್ಞಾನಕ್ಕಾಗಿ ಹೋರಾಡುತ್ತಾನೆ. ಈ ಎರಡೂ ಮಾರ್ಗಗಳು ಕೊನೆಗೆ ಆತನನ್ನು ವ್ಯಾಕುಲನನ್ನಾಗಿ ಮಾಡಿ ಹತಾಶ ಸ್ಥಿತಿಗೆ ತಳ್ಳುತ್ತವೆ. ಬದ್ಧಾತ್ಮನು ಶ್ರೀಕೃಷ್ಣನ ಪಾದ ಕಮಲೆಗಳಿಗೆ ಶರಣಾಗತನಾಗಿ ಅದರಿಂದ ಆತನ ಅವ್ಯಾಜ ಕರುಣೆಯ ಲವಲೇಶವನ್ನು ಪಡೆದರೂ ಸಹ ಇಡೀ ಪರಿಸ್ಥಿತಿಯೇ ಬದಲಾಗಿ ಹೋಗುತ್ತದೆ. ಆಗ ಜೀವಿಯು ಕೃಷ್ಣ ಪ್ರಜ್ಞೆಯಲ್ಲಿ ಕಾಂತಿ ಹಾಗೂ ಜ್ಞಾನದಿಂದ ಕೂಡಿದ ತನ್ನ ನಿಜ ಜೀವನವನ್ನು ಆರಂಭಿಸಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಮುಖ್ಯವಾಗಿ 2 ಪಾಯಿಂಟ್ಗಳನ್ನು ಬ್ರಹ್ಮದೇವರು ಹೇಳಿದ್ದಾರೆ. ಯಾರು ಸಮರೈಸ್ ಮಾಡ್ತಾರೆ? 2 ಪಾಯಿಂಟ್ ಇದೆ ಮುಖ್ಯವಾಗಿ ಶ್ಲೋಕದಲ್ಲಿ.
ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ಭಗವಂತನ ಅನುಗ್ರಹ ಇಲ್ಲದ್ರೆ ಯಾರು ಸಂಪೂರ್ಣ ಶರಣಾಗಿದ್ದ ಮೇಲೆ ಭಗವಂತ ಅನುಗ್ರಹ ಮಾಡಿದ್ರೆ ಮಾತ್ರ ನಮ್ಗೆ ಭಗವಂತನನ್ನು ಅರಿಯಲು ಸಾಧ್ಯ, ಇಲ್ಲದೆ ಅರಿಯಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ. ಹರಿ ಬೋಲ್ ಮಾತಾಜಿ. ಇನ್ನೊಂದು ಪಾಯಿಂಟ್, ಅದು ಮೊದಲನೇ ಪಾಯಿಂಟ್. ಇನ್ನೊಂದು ಪಾಯಿಂಟ್. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಬದ್ಧಾತ್ಮ ಏನ್ ಮಾಡ್ತಾನೆ ಅಂದ್ರೆ, ಅದು ಇಲ್ಲಿ ಬರ್ತಾನಲ್ಲ 3 ಗುಣಗಳಿಗೆ ಒಳಗ್ ಹಾಕೊಂಡು ತನ್ನ ಇಂದ್ರಿಯ ಸುಖಕ್ಕೆ ಒಳಗ್ ಹಾಕ್ತಾನೆ. ಅದರಿಂದ ಅದ್ರೊಳಗೆ ಮುಳುಗೋಗ್ಬಿಡ್ತಾನೆ. ಅಂದ್ರೆ ಯಾವಾಗ ಅವ್ನು ನೋಡ್ತಾನೆ ಅಂದ್ರೆ ಅದನ್ನ ಕಾಯ್ತಾ ಇರ್ತಾನೆ ಭಗವಂತ, ಯಾವಾಗ ಅವ್ನು ನನ್ನ ನೋಡ್ತಾನೆ ಅಂತ. ಇದು 2ನೇ ಅಲ್ಲ ಪಾಯಿಂಟ್ ಮಾತಾಜಿ, ಅನ್ಸುತ್ತೆ. ಇದು ಇಲ್ಲಿ ಭಾವಾರ್ಥದಲ್ಲಿ ಏನ್ ಕೊಟ್ಟಿದಾರಲ್ಲ, ಇಲ್ಲಿ ಅನುವಾದದಲ್ಲಿ ಏನ್ ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಬದ್ಧಾತ್ಮನ ಹೇಳಿ. ಇಂದ್ರಿಯ ಸುಖಾನುಭವದ ಮೂಲಕ ಸಂತೋಷಕ್ಕಾಗಿ ಊಹಾತ್ಮಕ ಚಿಂತನೆ ಮೂಲಕ ಜ್ಞಾನಕ್ಕಾಗಿ ಹೋರಾಡುತ್ತಾನೆ. ಅಂದ್ರೆ ಬಹುನಾಮ ಜನ್ಮನಾಮಕ್ಕೆ ಜ್ಞಾನವಾನ್ ಪ್ರಪತ್ತಿ ಅಂತ. ಕರೆಕ್ಟ್, ಒಳ್ಳೆ ಶ್ಲೋಕ, ಕರೆಕ್ಟ್ ಶ್ಲೋಕ. ಹರಿ ಬೋಲ್, ಹರಿ ಬೋಲ್. ಎಲ್ರು ಹರಿ ಬೋಲ್ ಹೇಳಿ ಮಾತಾಜಿ. ಹರಿ ಬೋಲ್ ಮಾತಾಜಿ. ಹರಿ ಬೋಲ್ ಮಾತಾಜಿ. ಓಕೆ. ಹರಿ ಬೋಲ್ ಮಾತಾಜಿ, ಹರಿ ಬೋಲ್ ಹರಿ ಮಾತಾಜಿ. ಬೋಲ್. ಇಲ್ಲಿ ಮುಖ್ಯವಾಗಿ ಬ್ರಹ್ಮದೇವರು 2 ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ಈ ಶ್ಲೋಕದ ಮೂಲಕವಾಗಿ. ಕೇವಲ ಸ್ವಪ್ರಯತ್ನ, ತಾರ್ಕಿಕ ಚಿಂತನೆ ಅಥವಾ ವೇದದ ಅಧ್ಯಯನದಿಂದ ಸರ್ವೋಚ್ಚ ಪರಮ ಪುರುಷನಾದ ಶ್ರೀಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕೃಷ್ಣನ ಪಾದಕಮಲಗಳ ಲೇಷ ಮಾತ್ರ, ಅಂದ್ರೆ ಸ್ವಲ್ಪ ಕರುಣೆ ಸಿಕ್ಕಿದ್ರೆ ಸಾಕು. ಕೃಷ್ಣನ ಪಾದಕಮಲಗಳ ದರ್ಶನ ಆದ್ರೆ ಸಾಕು. ಸ್ವಲ್ಪ ಲೇಷ ಮಾತ್ರ, ಒಂದು ಕ್ಷಣಕ್ಕೆ ಸಿಕ್ಕಿದ್ರೆ ಸಾಕು. ಕರುಣೆಗೆ ಪಾತ್ರನಾದ, ಆ ರೀತಿಯಾಗಿ ಕರುಣನಾದ ಪಾತ್ರನಾದ ಭಕ್ತನು ಮಾತ್ರ ಅವನ ದಿವ್ಯ ವ್ಯಕ್ತಿತ್ವ ಮತ್ತು ಮಹಿಮೆಯನ್ನು ನಿಜವಾಗಿ ಅರಿಯಬಲ್ಲ. ನಾವು ಉದಾಹರಣೆಗೆ ನೋಡೋದಾದ್ರೆ ಮೊದಲನೇ ಕ್ಯಾಂಟದಲ್ಲಿ ಇವರು ಯಾರು ನಾರದ ಮಹರ್ಷಿಗಳು ಹೇಳ್ತಾರೆ, ಒಂದು ಕ್ಷಣ ಮಾತ್ರಕ್ಕೆ ನನಗೆ ಭಗವಂತನ ದರ್ಶನ ಆಯ್ತು. ಆಮೇಲೆ ಅದರ ಭಗವಂತನ ಎಷ್ಟೇ ಪ್ರಯತ್ನ ಪಟ್ಟರು ನನಗೆ ದರ್ಶನ ಆಗ್ಲಿಲ್ಲ. ಸೊ ನಂತರ ಭಗವಂತನಿಂದ ಮನಸ್ಸಿನಲ್ಲಿ ಅವರಿಗೆ ಒಂದು ಇದು ಕೊಡ್ತಾನೆ ಭಗವಂತ, ನಿನಗಿಷ್ಟ ಇವಾಗ ನೀನು ಭಕ್ತಿಯನ್ನು ಮುಂದುವರಿಸುವ ಅಂದ್ಬಿಟ್ಟು. ಅಂದ್ರೆ ಪ್ರತಿಯೊಬ್ಬ ದೊಡ್ಡ ದೊಡ್ಡ ಭಕ್ತರಿಗೂ ಕೂಡ ಕೇವಲ ಕೃಷ್ಣನ ಲೇಷ ಮಾತ್ರ ಕರುಣೆ ಸಿಕ್ಕಿದ್ರೆ ಸಾಕು. ಸೊ ಅದರಿಂದ ನಾವು ಎಷ್ಟೇ ಊಹಾ ಮಾಡಿದ್ರು, ಎಷ್ಟೇ ನಾವು ಪುಸ್ತಕಗಳನ್ನು ಓದಿದ್ರು, ತಾರ್ಕಿಕವಾಗಿ ಚಿಂತನೆ ಮಾಡಿ ನಮ್ಮ ಸಮಯ ವ್ಯರ್ಥ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಭಗವಂತನ ಕೃಪೆ ಮಾತ್ರ ಸಿಗ್ಬೇಕು. ಭಗವಂತನ ಲೇಷ ಮಾತ್ರ ಕರುಣೆ ಸಿಕ್ಕಿದ್ರು ಸಾಕು, ನಮಗೆ ಭಗವಂತನ ದಿವ್ಯವಾದ ಮಹಿಮೆ ಚೆನ್ನಾಗಿ ಅರಿವಾಗುತ್ತೆ. ನಂತರ ಇನ್ನೊಂದು ವಿಚಾರವನ್ನು ಇಲ್ಲಿ ಬ್ರಹ್ಮದೇವರು ಏನ್ ಹೇಳ್ತಾರೆ ಅಂದ್ರೆ, ವರ್ಷಾನುಗಟ್ಟಲೆ ವೇದಗಳನ್ನು ಅಧ್ಯಯನ ಮಾಡಿದ್ರು ಕೂಡ, ಅಥವಾ ಊಹಾತ್ಮಕವಾಗಿ ಮನೋಧರ್ಮದವಾಗಿ ಅದ್ ಹಿಂಗಿರ್ಬೋದು, ಇದು ಹಿಂಗಿರ್ಬೋದು, ಭಗವಂತ ಹೀಗಿರ್ಬೋದು, ಭಗವಂತನ ಒಂದು ಗುಣಗಳು ಹೀಗಿರ್ಬೋದು, ಇದನ್ನೆಲ್ಲ ಚಿಂತೆಗಳನ್ನು ತೊಡಗಿದ್ರು ಕೂಡ ಭಗವಂತನ ಕೃಪೆ ಇಲ್ದಿದ್ರೆ ಭಗವಂತನನ್ನು ಗ್ರಹಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸೊ ಇದು ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಇಲ್ಲಿ ಆಚಾರ್ಯರು ಪರ್ಪೋರ್ಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಬದ್ಧ ಜೀವಿಯ ಸ್ಥಿತಿ ಮತ್ತೆ ಹೋರಾಟದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಭೌತಿಕ ಜಗತ್ತಿನಲ್ಲಿ ಈ ಬದ್ಧ ಜೀವಿ ಭಗವಂತನ ಒಂದು ಮಾಯೆಯ ಶಕ್ತಿಗೆ ಸಿಲುಕಿ ನಿರರ್ಥಕವಾಗಿ ನಾವು ಹೋರಾಡ್ತಾ ಇದ್ದೀವಿ. ಜೀವನದಲ್ಲಿ ಮುಖ್ಯವಾಗಿ 2 ಮಾರ್ಗಗಳಲ್ಲಿ ಸುಖ ಮತ್ತು ಮುಕ್ತಿಯನ್ನು ಹುಡುಕ್ತಾರೆ. ಅದು ಯಾವುದು? ಇಂದ್ರಿಯ ಸುಖ ಹುಡುಕೋದು ಮತ್ತು ಮುಕ್ತಿಯನ್ನು ಹುಡುಕೋದು. 2 ಮಾರ್ಗ ನಾವು ಹುಡುಕ್ತೀವಿ. ಯಾವುದು? ಮೊದಲನೇದ ಮಾರ್ಗ ಇಂದ್ರಿಯ ಸುಖ ಅನುಭವ. ದೇಹ ಮತ್ತು ಇಂದ್ರಿಯಗಳನ್ನು ತೃಪ್ತಿಪಡಿಸುವ ಮೂಲಕ ನಾವು ಸಂತೋಷವನ್ನು ಪಡೆಯಲಿಕ್ಕೆ, ಸಂತೋಷವನ್ನು ನಾವು ಎಂಜಾಯ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಅದೇ ಇಂದ್ರಿಯ ಸುಖ ಅನುಭವದಿಂದ. 2ನೇದು ಜ್ಞಾನ ಮಾರ್ಗಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇದು ಯಾವಾಗ ಇಂದ್ರಿಯ ಸುಖ ಬೇಸರ ಆಗುತ್ತೆ ಆವಾಗ ನಾವು ಜ್ಞಾನ ಮಾರ್ಗವನ್ನು ಪಡಿಲಿಕ್ಕೆ, ಜ್ಞಾನ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ಪ್ರಯತ್ನ ಪಡ್ತೀವಿ. ಕೃಷ್ಣ ಭಗವದ್ಗೀತೆಯಲ್ಲಿ ಅದೇ ಹೇಳ್ತಾನೆ. ಸೊ ಯಾವಾಗ ಇಂದ್ರಿಯ ಸುಖದಿಂದ ಸುಸ್ತಾಗುತ್ತೆ ಮನುಷ್ಯನಿಗೆ, ಅಯ್ಯೋ ಸಾಕಪ್ಪ ಇದು ಅಂದ್ಬಿಟ್ಟು, ಆಮೇಲೆ ಮನುಷ್ಯ ಒಂದು ತನ್ನ ಇದು ಜ್ಞಾನವನ್ನು ಪಡಿಲಿಕ್ಕೆ ಪ್ರಯತ್ನ ಪಡ್ತಾನೆ ಭಗವಂತನ ಬಗ್ಗೆ. ಆಗ ಏನ್ ಮಾಡ್ತಾನೆ, ತನ್ನ ಬುದ್ಧಿಶಕ್ತಿಯಿಂದ ಭಗವಂತನನ್ನು ಹುಡುಕುವ ಯತ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಈ 2 ಹಾದಿಗಳು ಏನಾಗುತ್ತೆ, ಜೀವಿಗೆ ಶಾಶ್ವತ ಸುಖವನ್ನು ಕೊಡುವುದಿಲ್ಲ. ಕೊನೆಗೆ ಏನಾಗುತ್ತೆ, ವ್ಯಾಕುಲತೆ, ಶ್ರಮ ಮತ್ತು ಹತಾಶೆಯನ್ನು ಸಿಗುತ್ತೆ ಇದರಿಂದ. ಸೊ ಅದರಿಂದ ಇದೇನಾಗುತ್ತೆ, ಶ್ರಮ ಏವಹಿ ಕೇವಲ ಇಂದ್ರಿಯ ಸುಖಾನುಭವ ಮತ್ತು ಆತ್ಮಕ ಚಿಂತನೆಯಿಂದ ಕೇವಲ ಶ್ರಮ ಏವಹಿ ಕೇವಲಂ. ಅದನ್ನು ಭಗವಂತನು ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಸೊ ಇದರಿಂದ ಆಚಾರ್ಯರು ಕೂಡ ಅದನ್ನೇ ಇಲ್ಲಿ ರಿಪೀಟ್ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಚೈತನ್ಯ ಚರಿತಾಮೃತದಿಂದ ಕೂಡ ಮಧ್ಯಲೀಲೆಯ 6ನೇ ಅಧ್ಯಾಯದಿಂದ 84ನೇ ಶ್ಲೋಕದ ಭಾವಾರ್ಥದಿಂದಲೂ ಕೂಡ ಅಲ್ಲಿಂದನೂ ಕೂಡ ಇದನ್ನು ತಗೊಂಡ್ಬಂದಿದ್ದಾರೆ. ಅರ್ಥವನ್ನು ಇಲ್ಲಿ ಶ್ರೀಲ ಪ್ರಭುಪಾದ ಕೊಟ್ಟಿದ್ದಾರೆ. ಸೊ 2ನೇ ಪಾಯಿಂಟ್ ಇಲ್ಲಿ ಏನಂದ್ರೆ, ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದ ಏನ್ ಹೇಳಿದ್ದಾರೆ ಅಂದ್ರೆ, ಪರಿವರ್ತನೆ ಮತ್ತು ಶರಣಾಗತಿ. ಯಾವಾಗ ಬದ್ಧ ಜೀವಿ ತನ್ನ ಅಹಂಕಾರವನ್ನು ತೊರೆದು ಶ್ರೀ ಕೃಷ್ಣನ ಪಾದಕಮಲಗಳಿಗೆ ಶರಣಾಗ್ತಾನೆ, ಆಗ ಭಗವಂತನ ಅವಾಜ್ಯವಾದ ಕರುಣೆ ಅಂದ್ರೆ ಕಾಸ್ಲೆಸ್ ಮರ್ಷಿ,
ಕಾರಣವಿಲ್ಲದ ದಯೆ ಅವನ ಭಗವಂತ ಭಕ್ತಿಯ ಮೇಲೆ ಹರಿಯುತ್ತೆ. ಆ ಒಂದು ದಿವ್ಯ ಕೃಪೆಯ ಒಂದು ಸಣ್ಣ ಪ್ರಮಾಣದ ಒಂದು ಗುಲ್ಗಂಜಿ ಕಾಳಷ್ಟು ಸ್ಪರ್ಶ ಆದರೂ ಸಾಕು. ಗುಲ್ಗಂಜಿ ಕಾಳು ಬೇಡ, ಒಂದು ಸಾಸಿವೆ ಕಾಳಷ್ಟು ಜೀವನದ ಇಡೀ ಪರಿಸ್ಥಿತಿನೇ ಬದಲಾಗಿ ಹೋಗುತ್ತೆ. ನಾವು ಜೀವನವನ್ನು ಬದುಕುವ ರೀತಿಯೇ ಬದಲಾಗುತ್ತೆ. ನಾವು ಜೀವನವನ್ನು ಅರ್ಥ ಮಾಡಿಕೊಳ್ಳುವ ರೀತಿಯೇ ಬದಲಾಗುತ್ತೆ. ಸೊ ಎಲ್ಲಿವರೆಗೂ ಈ ವಿಷಯ ನಮ್ಗೆ ಅರ್ಥ ಆಗೋದಿಲ್ಲ, ನಾವೇನ್ ಅನ್ಕೋತಿರ್ತೇವೆ, ನಮ್ಮ ಎಲ್ಲ ಸಮಸ್ಯೆಗಳಿಗೂ ಮಿಕ್ಕ ಎಲ್ಲ ಜನರು ಕಾರಣರು, ನಮ್ದೇನು ತಪ್ಪಿಲ್ಲ, ಮಿಕ್ಕ ಎಲ್ಲರೇ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಸೊ ಅಲ್ಲಿ ಯಾವಾಗ ನಾವು ಅಲ್ಲಿಂದ ವಾಪಸ್ ತಗೊಂಡು ನಮ್ಮ ಮನಸ್ಸನ್ನು ಒಂದು ಭಗವಂತನ ಮೇಲೆ ಹರಿಯಬಿಟ್ಟು, ಭಗವಂತನ ಪಾದ ಕಮಲಗಳ ಮೇಲೆ ಹರಿಯಬಿಟ್ರೆ ಇದೇನಾಗುತ್ತೆ, ಒಂದು ಕೃಪೆಯ ಒಂದು ಸಣ್ಣ ಪ್ರಮಾಣದ ಅದರದ್ದು ಒಂದು ಝಲಕ್ ಅಂತ ಏನ್ ಹೇಳ್ತೀವಿ ಹಿಂದಿಯಲ್ಲಿ, ಸ್ಪರ್ಶ ಆದ್ರೂ ಸಾಕು, ನಮ್ಮ ಜೀವನದ ಇಡೀ ಪರಿಸ್ಥಿತಿ ಮತ್ತೆ ನಮ್ಮ ಜೀವನವನ್ನು ನಾವು ನೋಡುವ ದೃಷ್ಟಿಕೋನವೇ ಬದಲಾಗಿ ಹೋಗುತ್ತೆ. ಸೊ ಆವಾಗ ಏನಾಗುತ್ತೆ, ಕೃಷ್ಣ ಪ್ರಜ್ಞೆ ಆರಂಭವಾಗುತ್ತೆ. ಭಗವಂತನ ಕೃಪೆಯಿಂದ ಜೀವಿಯು ಅಜ್ಞಾನದ ಕತ್ತಲೆಯಿಂದ ಹೊರ ಬರ್ತಾನೆ ಮತ್ತು ನಿಜವಾದ ಕೃಷ್ಣ ಪ್ರೇಮಿಯಲ್ಲಿ ಜ್ಞಾನ ಮತ್ತು ಪ್ರಕಾಶದಿಂದ ಕೂಡಿದ ತನ್ನ ನೈಜವಾದ ದಿವ್ಯ ಸ್ವರೂಪದ ಜೀವನವನ್ನು ಅನುಭವಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ ನಾವು ಈ ಶ್ಲೋಕದಲ್ಲಿ ಏನ್ ನೆನ್ಪಿಟ್ಕೋಬೇಕು ಅಂದ್ರೆ, ಭಗವತ್ ಪ್ರಾಪ್ತಿಗೆ ಜ್ಞಾನ ಅಥವಾ ತರ್ಕಕ್ಕಿಂತ ಭಕ್ತಿ ಮತ್ತು ಶರಣಾಗತಿ ಅತ್ಯಂತ ಮುಖ್ಯವಾದದ್ದು ಅಂದ್ಬಿಟ್ಟು ಬ್ರಹ್ಮದೇವರಲ್ಲಿ ಹೇಳ್ತಾ ಇದ್ದಾರೆ. ಸೊ ಶ್ಲೋಕ 30ಕ್ಕೆ ಹೋಗೋಣ. ತದಸ್ತು ಮೇ ನಾಥ ಸ ಭೂರಿಭಾಗೋ ಭವೇ ಅತ್ರ ವಾನ್ಯತ್ರ ತು ವಾತಿರಶ್ಚಾಂ ಏನಾಹಮೇಕೋ ಅಪಿ ಭವಜ್ಜನಾನಾಂ ಭೂತ್ವಾ ವಿಷೇವೇ ತವ ಪಾದ ಪಲ್ಲವಂ. ಹೀಗೆ ರಿಪೀಟ್ ಮಾಡೋಣ. ತದಸ್ತು ಮೇ ನಾಥ ಸ ಭೂರಿಭಾಗೋ ತದಸ್ತು ಮೇ ನಾಥ ಸ ಭೂರಿಭಾಗೋ ಭವೇ ಅತ್ರ ವಾನ್ಯತ್ರ ತು ವಾತಿರಶ್ಚಾಂ ಭವೇತ್ರ ವಾನ್ಯತ್ರ ತು ವಾತಿರಶ್ಚಾಂ ತಿರಚ್ಛಾಹಂ ಭವೇ ಅತ್ರ ವಾನ್ಯತ್ರ ತು ವಾತಿರಶ್ಚಾಂ ಭವೇ ಅತ್ರ ವಾನ್ಯತ್ರ ತು ವಾತಿರಶ್ಚಾಂ ಏನಾಹಮೇಕೋ ಅಪಿ ಭವಜ್ಜನಾನಾಂ ಏನಾಹಮೇಕೋಪಿ ಭವಜ್ಜನಾನಾಂ ಏನಾಹಮೇಕೋ ಅಪಿ ಭವಜ್ಜನಾನಾಂ ಏನಾಹಮೇಕೋ ಅಪಿ ಭವಜ್ಜನಾನಾಂ ಭೂತ್ವಾ ವಿಷೇವೇ ತವ ಪಾದ ಪಲ್ಲವಂ ಭೂತ್ವಾ ನಿಷೇವೆ ತವ ಪಾದ ಪಲ್ಲವಂ. ತತಸ್ತು ಮೇ ನಾಥ ಸ ಭೂರಿಭಾಗೋ ತತಸ್ತು ಮೇ ನಾಥ ಸ ಭೂರಿಭಾಗೋ ಭವೇ ಅತ್ರ ವಾನ್ಯತ್ರ ತು ವಾತಿರಶ್ಚಾಂ ಭವೇ ಅತ್ರ ವಾನ್ಯತ್ರ ತು ವಾತಿರಶ್ಚಾಂ ಏನಾಹಮೇಕೋ ಅಪಿ ಭವಜ್ಜನಾನಾಂ ಏನಾಹಮೇಕೋ ಅಪಿ ಭವಜ್ಜನಾನಾಂ ಭೂತ್ವಾ ವಿಷೇವೇ ತವ ಪಾದ ಪಲ್ಲವಂ ಭೂತ್ವಾ ನಿಷೇವೆ ತವ ಪಾದ ಪಲ್ಲವಂ. ತದಸ್ತು ಮೇ ನಾಥ ಸ ಭೂರಿಭಾಗೋ ಭವೇ ಅತ್ರ ವಾನ್ಯತ್ರ ತು ವಾತಿರಶ್ಚಾಂ ತದಸ್ತು ಮೇ ನಾಥ ಸ ಭೂರಿಭಾಗೋ ಭವೇತ್ರ ವಾನ್ಯತ್ರ ತು ವಾತಿರಶ್ಚಾಂ ತದಸ್ತು ಮೇ ನಾಥ ಸ ಭೂರಿಭಾಗೋ ಭವೇ ಅತ್ರ ವಾನ್ಯತ್ರ ತು ವಾತಿರಶ್ಚಾಂ ತದಸ್ತು ಮೇ ನಾಥ ಸ ಭೂರಿಭಾಗೋ ಭವೇ ಅತ್ರ ವಾನ್ಯತ್ರ ತು ವಾತಿರಶ್ಚಾಂ ಏನಾಹಮೇಕೋ ಅಪಿ ಭವಜ್ಜನಾನಾಂ ಭೂತ್ವಾ ವಿಷೇವೇ ತವ ಪಾದ ಪಲ್ಲವಂ ಏನಾಹಮೇಕೋ ಅಪಿ ಭವಜ್ಜನಾನಾಂ ಭೂತ್ವಾ ನಿಷೇವೆ ತವ ಪಾದ ಪಲ್ಲವಂ. ತತ್ ಆದ್ದರಿಂದ ತತ್ ಆದ್ದರಿಂದ ಅಸ್ತು ಆಗಲಿ ಅಸ್ತು ಆಗಲಿ ಮೇ ನನಗೆ ಮೇ ನನಗೆ ನಾಥ ಹೇ ಪ್ರಭುವೆ ನಾಥ ಹೇ ಪ್ರಭುವೇ ಸಹ ಸಹ
ಭೂರಿ ಭಾಗ ಶ್ರೇಷ್ಠವಾದ ಭಾಗವು. ಭೂರಿ ಭಾಗ ಶ್ರೇಷ್ಠವಾದ ಭಾಗವು. ಶ್ರೇಷ್ಠವಾದ ಭಾಗವು. ಭವೆ ಹುಟ್ಟಿನಲ್ಲಿ. ಭವೆ ಹುಟ್ಟಿನಲ್ಲಿ. ಅತ್ರ ಈ. ಅತ್ರ ಈ. ವಾ ಅಥವಾ. ವಾ ಅಥವಾ. ಅನ್ಯತ್ರ. ಅನ್ಯತ್ರ. ಬೇರೆ ಹುಟ್ಟಿನಲ್ಲಿ. ಬೇರೆ ಹುಟ್ಟಿನಲ್ಲಿ. ತು ನಿಜವಾಗಿಯೂ. ತು ನಿಜವಾಗಿಯೂ. ವಾ ಅಥವಾ. ವಾ ಅಥವಾ. ತಿರಶ್ಚಾಂ ಪ್ರಾಣಿಗಳ ಮಧ್ಯೆ. ತಿರಶ್ಚಾಂ ಪ್ರಾಣಿಗಳ ಮಧ್ಯೆ. ಏನ ಯಾವುದರಿಂದ. ಏನ ಯಾವುದರಿಂದ. ಅಹಂ ನಾನು. ಅಹಂ ನಾನು. ಏಕಃ ಒಬ್ಬನೇ. ಏಕಃ ಒಬ್ಬನೇ. ಅಪಿ ಕೂಡ. ಅಪಿ ಕೂಡ. ಭವತ್ ಅಥವಾ ನಿನ್ನ. ಭವತ್ ಅಥವಾ ನಿನ್ನ. ಜನಾನಾಂ ಭಕ್ತರ ಮಧ್ಯೆ. ಜನಾನಾಂ ಭಕ್ತರ ಮಧ್ಯೆ. ಭೂತ್ವಾ ಆಗಿ. ಭೂತ್ವಾ ಆಗಿ. ನಿಷೇವೆ ಸೇವೆಯಲ್ಲಿ ಪೂರ್ಣವಾಗಿ ನಿರತನಾಗುತ್ತೇನೆ. ನಿಷೇವೆ ಸೇವೆಯಲ್ಲಿ ಪೂರ್ಣವಾಗಿ ನಿರತನಾಗುತ್ತೇನೆ. ತವ ನಿನ್ನ. ತವ ನಿನ್ನ. ಪಾದ ಪಲ್ಲವಂ ಪಾದ ಪದ್ಮಗಳನ್ನು. ಪಾದ ಪಲ್ಲವಂ ಪಾದ ಪದ್ಮಗಳನ್ನು. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನನ್ನ ಪ್ರಿಯ ಪ್ರಭು, ಆದ್ದರಿಂದ ಈ ಜನ್ಮದಲ್ಲಿ ಬ್ರಹ್ಮನಾಗಿ ಅಥವಾ ಮತ್ತೊಂದು ಜನ್ಮದಲ್ಲಿ ಎಲ್ಲಿಯೇ ಜನಿಸಲಿ, ನಾನು ನಿನ್ನ ಭಕ್ತರಲ್ಲಿ ಒಬ್ಬನಾಗಿರುವ ಅದೃಷ್ಟವನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ನಾನು ಎಲ್ಲಿಯೇ ಇರಲಿ, ಪಶು ಸಮೂಹಗಳ ಮಧ್ಯೆ ಇದ್ದರೂ ಸಹ ನಿನ್ನ ಪಾದ ಕಮಲಗಳ ಭಕ್ತಿ ಸೇವೆಯಲ್ಲಿ ನಾನು ತೊಡಗಿರುವಂತಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ನನ್ನ ಪ್ರಿಯ ಪ್ರಭು, ನನ್ನ ಪ್ರಿಯ ಪ್ರಭು, ಆದ್ದರಿಂದ ಈ ಜನ್ಮದಲ್ಲಿ ಬ್ರಹ್ಮನಾಗಿ ಅಥವಾ ಮತ್ತೊಂದು ಜನ್ಮದಲ್ಲಿ ಎಲ್ಲಿಯೇ ಜನಿಸಲಿ, ನಾನು ನಿನ್ನ ಭಕ್ತರಲ್ಲಿ ಒಬ್ಬನಾಗಿರುವ ಅದೃಷ್ಟವನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ನಾನು ಎಲ್ಲಿಯೇ ಇರಲಿ, ಪಶು ಸಮೂಹಗಳ ಮಧ್ಯೆ ಇದ್ದರೂ ಸಹ ನಿನ್ನ ಪಾದ ಕಮಲಗಳ ಭಕ್ತಿ ಸೇವೆಯಲ್ಲಿ ನಾನು ತೊಡಗಿರುವಂತಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಏನ್ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು? ಇಲ್ಲಿ ಭಾವಾರ್ಥ ಕೊಟ್ಟಿಲ್ಲ ಶ್ರೀಲ ಪ್ರಭುಪಾದರು. ಅನುವಾದ ಒಂದೇ. ಸೊ ಇಲ್ಲಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಹೇಳಿ ಮಾತಾಜಿ, ಹೇಳಿ. ಭಕ್ತಿ ಸೇವೆ, ಭಗವಂತನ ಭಕ್ತಿ ಸೇವೆ ಎಷ್ಟು ಮುಖ್ಯ ನಮಗೆ. ಹೆಂಗೆ ಇರ್ಲಿ, ಯಾವ ತರ ಪ್ರಾಣಿ ಆಗ್ಲಿ, ಹೆಂಗೆ ಆಗ್ಲಿ, ಭಕ್ತಿ ಸೇವೆ ಕೊಟ್ರೆ ಸಾಕು ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಸೊ ಆಚಾರ್ಯರು ಹೇಳ್ತಾರೆ, ನಾನು ಯಾರು ಭಕ್ತರಿದ್ದಾರೆ ಅವರ ಮನೆಯಲ್ಲಿ ಒಂದು ಕೀಟವಾಗಿ ಹುಟ್ಟಿದ್ರು ಪರವಾಗಿಲ್ಲ, ಭಕ್ತರ ಮಧ್ಯೆ ಇರ್ಬೇಕು ನಾನು ಅಂತ ಕೇಳ್ಕೊತಾರೆ. ಸೊ ಅದರಿಂದ ಭಕ್ತರ ಒಂದು ಸಂಘ, ಇನ್ನೊಂದು ಭಗವಂತನ ಸೇವೆ, ಪಾದ ಪಲ್ಲವ. ಸೊ ನಿಷೇವೇ ತವ ಪಾದ ಪಲ್ಲವ, ಭೂತ್ವಾ ನಿಷೇವೇ ತವ ಪಾದ ಪಲ್ಲವ. ಸೊ ಅದರಿಂದ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನನ್ನ ಪ್ರಿಯ ಪ್ರಭು, ಆದ್ರಿಂದ ಈ ಜನ್ಮದಲ್ಲಿ ಬ್ರಹ್ಮನಾಗಿದ್ದೇನೆ, ಮುಂದಿನ ಜನ್ಮದಲ್ಲಿ ಏನಾಗ್ತೇನೆ ಗೊತ್ತಿಲ್ಲ, ಮನುಷ್ಯನಾಗ್ಬೋದು, ನಾನು ಎಲ್ಲೇ ಇರಲಿ, ಪ್ರಾಣಿಗಳ ಮಧ್ಯೆ ಇರಲಿ, ಆದ್ರೆ ನಾನು ನಿನ್ನ ಭಕ್ತರಲ್ಲಿ ಒಬ್ಬನಾಗಿರುವಂತೆ ಅನುಗ್ರಹಿಸು, ಮತ್ತು ಭಕ್ತನಾಗಿರುವ ಒಬ್ಬನೆಲ್ಲ ಇರಬೇಕು, ಮತ್ತೆ ಪಾದ ಕಮಲಗಳನ್ನು ಸೇವಿಸುವ ಒಂದು ಭಾಗ್ಯವನ್ನು ಕರುಣಿಸು ಅಂದ್ಬಿಟ್ಟು ಭಗವಂತನಲ್ಲಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಸೊ ಇನ್ನು ವಿವರಣವಾಗಿ ಇದು ಆಚಾರ್ಯರ ಒಂದು ವಿಚಾರ ಹೇಳುವುದಾದ್ರೆ, ಮೊದಲನೇದಾಗಿ ಇಲ್ಲಿ ಅಹಂಕಾರದ ವಿಸರ್ಜನೆ ಮತ್ತು ದಾಸ್ಯ ಭಾವ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಅಂದ್ರೆ ಎಲ್ಲೇ ಇರ್ಲಿ ನಾನು, ಅಂದ್ರೆ ನಾನು ಬ್ರಹ್ಮ, ಈಗ ಸದ್ಯಕ್ಕೆ ಬ್ರಹ್ಮ, ಮುಂದಿನ ಜನ್ಮ ಏನಾಗುತ್ತೋ ಗೊತ್ತಿಲ್ಲ ಅಂದ್ಬಿಟ್ಟು ಬ್ರಹ್ಮದೇವರು, ಬ್ರಹ್ಮನ ಪೋಸ್ಟ್ ಏನು ಹೈಯೆಸ್ಟ್ ಪೋಸ್ಟ್ ಬ್ರಹ್ಮಾಂಡದಲ್ಲಿ, ಅದ್ರಲ್ಲಿ ಆ ಬ್ರಹ್ಮಾಂಡದಲ್ಲಿ ಹೈಯೆಸ್ಟ್ ಪೋಸ್ಟ್ ಇದ್ರು ಕೂಡ ಬ್ರಹ್ಮ ಇಷ್ಟು ಅಹಂಕಾರದ ಒಂದು ವಿಸರ್ಜನೆಯನ್ನು ಮಾಡಿ ದಾಸ್ಯ ಭಾವದಲ್ಲಿ ಇರ್ತಾನೆ, ಬಂದಿದ್ದಾನೆ ಇವಾಗ. ಸೊ ಅದರಿಂದ ಯಾವುದೇ ಜನ್ಮ ಸಿಕ್ಲಿ ನನ್ಗೆ ಅಡ್ಡಿ ಇಲ್ಲ, ಆದ್ರೆ ನಿನ್ನ ಒಂದು ಕೃಷ್ಣನ ಸ್ತುತಿ ಮಾಡುವ ಒಂದು ಇದನ್ನು ಯಾವಾಗ ಕೊಡ್ಲಿ ನನಗೆ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಕೊಡ್ತಾರೆ.
ಇಲ್ಲಿ ಬ್ರಹ್ಮದೇವರು ಕೃಷ್ಣ ಸ್ತುತಿಯ ಅತ್ಯಂತ ಭಾವಪೂರ್ಣ ಘಟ್ಟ ಇದು. ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮದೇವರು ತನ್ನ ನಾನು ಸೃಷ್ಟಿಕರ್ತ ಎನ್ನುವ ಅಹಂಕಾರವನ್ನು ಸಂಪೂರ್ಣವಾಗಿ ಬಿಟ್ಟು ಕೃಷ್ಣನ ಮುಂದೆ ಇಲ್ಲಿ ಶರಣಾಗ್ತಾರೆ. ಕೃಷ್ಣನ ಪಾದ ಕಮಲಗಳಲ್ಲಿ ಶರಣಾಗ್ತಾರೆ. ಅಂದ್ರೆ ಬ್ರಹ್ಮ ಪದವಿಯಂತಹ ಅತ್ಯುನ್ನತ ಸ್ಥಾನಕ್ಕಿಂತ ಭಗವಂತನ ಭಕ್ತರ ಸೇವೆ ಆಗುವುದು ಶ್ರೇಷ್ಠ ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಅಂದ್ರೆ ಬ್ರಹ್ಮದೇವರಿಗೂ ದೇವಾನು ದೇವತೆಗಳಿಗೂ ಕೂಡ ಸಿಗದಂತಹ ಭಾಗ್ಯ ನಿಮ್ಮೆಲ್ಲರಿಗೂ ಸಿಕ್ಕಿದೆ. ಅಂದ್ರೆ ಭಗವಂತನ ಭಕ್ತರ ಸೇವಕನಾಗುವಂದ್ರೆ ಪ್ರಭುಪಾದರ ಸೇವಕನಾಗುವಂಥದ್ದು. ಸೊ ಅವರ ಸೇವಕನಾಗುವುದು ಶ್ರೇಷ್ಠ ಅಂತ ಬ್ರಹ್ಮದೇವರಲ್ಲಿ ಹೇಳ್ತಾ ಇದ್ದಾರೆ. ಇದು ಮೊದಲನೆಯದಾಗಿ ಅಹಂಕಾರದ ವಿಸರ್ಜನೆ ಮತ್ತು ದಾಸ್ಯ ಭಾವವನ್ನು ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಪಾಯಿಂಟ್ ಬ್ರಹ್ಮದೇವರು ಹೇಳಿದ ಇನ್ನೂ 2 ಪಾಯಿಂಟ್ ಹೇಳ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದು ಜನ್ಮ ಮತ್ತು ಸ್ಥಾನಕ್ಕಿಂತ ಭಕ್ತಿಯೇ ಪ್ರಧಾನ. ಬ್ರಹ್ಮದೇವರೇ ನಾನು ದೇವನಾಗಿರ್ಲಿ, ಮನುಷ್ಯನಾಗಿರ್ಲಿ ಅಥವಾ ತೀರಿಯ ಪಶು ಪಕ್ಷಿ ಕ್ರಿಮಿ ಕೀಟ ಎಲ್ಲೇ ಹುಟ್ಲಿ, ನಾನು ಯಾವುದೇ ಯೋನಿಯಲ್ಲಿ ಹುಟ್ಲಿ, ನಾನು ಬಾಹ್ಯ ಶರೀರ ಅಥವಾ ಲೌಕಿಕ ಅರ್ಹತೆ ಮುಖ್ಯ ಅಲ್ಲ. ಭಗವಂತನ ಪಾದ ಕಮಲಗಳ ಸೇವೆ ಮಾತ್ರ ಅಂತಿಮ ಗಮ್ಯ, ನಮ್ಮ ಅಂತಿಮ ಗುರಿ ಅನ್ನೋದನ್ನು ಬ್ರಹ್ಮದೇವರಿಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಜನ್ಮ ಮತ್ತು ಸ್ಥಾನಕ್ಕಿಂತ ಹೆಚ್ಚು ಭಕ್ತಿ ಪ್ರಧಾನ ಅಂದ್ಬಿಟ್ಟು ಬ್ರಹ್ಮದೇವರು ಹೇಳ್ತಾರೆ. ಅಂದ್ರೆ ನಾನು ಎಲ್ಲೇ ಹುಟ್ಲಿ, ದೇವನಾಗಿ ಹುಟ್ಲಿ ಅಥವಾ ಮನುಷ್ಯನಾಗ್ಲಿ ನಾನು, ಅಥವಾ ತಿರಿಯಕ್ ಅಂತ ಹೇಳ್ತಾ ಇದ್ದಾರೆ. ಪಶು ಪಕ್ಷಿ ಕ್ರಿಮಿ ಕೀಟ ಯಾವುದೇ ಒಂದು ನಾನು ಇದರಲ್ಲಿ ಹುಟ್ಲಿ, ಭವೇತ್ರ ನಾಣ್ಯತ್ರ ತು ತೀರ್ಯಶಾಮ್. ಸೊ ಎಲ್ಲಿ ಬೇಕಾದ್ರೂ ಹುಟ್ಲಿ ನಾನು, ಆದ್ರೆ ನಿನ್ನ ಪಾದ ಕಮಲಗಳ ಸೇವೆ ಮಾಡುವ ಅವಕಾಶವನ್ನು ಮಾಡಿಕೊಡು, ಅದೇ ನಮ್ಮ ಗಮ್ಯ ಅಂದ್ರೆ ಗುರಿ ಅಂತ ಭಗವಂತನಲ್ಲಿ ಹೇಳ್ತಾ ಇದ್ದಾರೆ. ನಂತರ ಕೊನೆಯದಾಗಿ ಬ್ರಹ್ಮದೇವರು ಇಲ್ಲಿ ವಿಚಾರ ಏನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಶ್ಲೋಕದಲ್ಲಿ, ಏನಾಹಮೇಕೋ ಅಪಿಭವಜ್ಜನಾನಾಂಭೂತ್ಯ ಅಂದ್ಬಿಟ್ಟಂದ್ರೆ ನಿನ್ನ ಭಕ್ತರ ಸಂಘದಲ್ಲಿ ಸೇರಿ ಅವರಲ್ಲಿ ಒಬ್ಬನಾಗಿ ನಿನ್ನ ಪಾದಗಳನ್ನು ಸೇವಿಸುವ ಭಾಗ್ಯ ಸಿಕ್ಕರೆ ಸಾಕು. ಅಂದ್ರೆ ಇಲ್ಲಿ ಬ್ರಹ್ಮದೇವರು ಕೇವಲ ಭಕ್ತರ ಕೇವಲ ಒಂದು ದಾಸ್ಯ ಭಾವವನ್ನು ಕೇಳ್ತಾ ಇಲ್ಲ, ಭಕ್ತರ ಸಂಘವನ್ನು ಕೇಳ್ತಾ ಇದ್ದಾರೆ. ಭಕ್ತರ ಸಂಘ ಅಂದ್ರೆ ಸಾಧು ಸಂಘ ಮತ್ತು ಪಾದ ಸೇವೆ ಮಾಡುವ ಭಾಗ್ಯ ಎರಡನ್ನು ಬ್ರಹ್ಮದೇವರು ಕೇಳ್ತಾರೆ. ಸೊ ಇದು ಬ್ರಹ್ಮದೇವರು ನೇರವಾಗಿ ಹೇಳ್ತಾ ಇದ್ದಾರೆ, ಭಗವಂತನ ಅಂಗೀಕಾರಕ್ಕಿಂತ ಭಕ್ತರ ದಾಸನಾಗಿ ಭಗವಂತನನ್ನು ಸೇವಿಸುವುದು ಅಂದ್ರೆ ವೈಷ್ಣವ ಸೇವೆ ಮಾಡುವುದು ಅತ್ಯಂತ ಸುರಕ್ಷಿತ ಹಾಗೂ ಶ್ರೇಷ್ಠವಾದ ಮಾರ್ಗ ಅಂತ ಬ್ರಹ್ಮದೇವರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇನ್ಯಾರಾದ್ರೂ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಡೀಟೈಲ್ ಆಗಿ ಹೇಳಿದಿರಲ್ಲ ಗುರುಜಿ. ಅಂದ್ರೆ ದಾಸ್ಯ ಇದು ಆಮೇಲೆ ಭಗವಂತನ ಇನ್ನೊಂದು ಏನ್ ಹೇಳಿದ್ರು ಪ್ರಭುಜಿ? ದಾಸ್ಯ ಆಮೇಲೆ ಒಂದು ದಾಸ್ಯ ಭಾವ ಮತ್ತು ಭಗವಂತನ ಭಕ್ತರ ಸಂಘ ಎರಡು ಇಂಪಾರ್ಟೆಂಟ್. ಸೊ ಭಕ್ತರಲ್ಲಿ ಒಬ್ಬನಾಗಿರುವ ಅದೃಷ್ಟವನ್ನು ದಯಪಾಲಿಸು ಅಂತ ಕೇಳ್ತಾ ಇದ್ದಾರೆ. ಅದರಿಂದ ಒಂದು ದಾಸ್ಯ ಭಾವ ಮತ್ತು ಇನ್ನೊಂದು ಪೊಸಿಷನ್, ಅಂತಸ್ತು. ಈ ಜಗತ್ತಿನ ಅಂತಸ್ತುಗಳು ಯಾವುದು ಏನು ಪ್ರಯೋಜನ ಇಲ್ಲ ನನಗೆ, ನಿನ್ನ ಭಕ್ತರಲ್ಲಿ ಒಬ್ಬ ದಾಸನಾದ ಒಂದು ಇದನ್ನು ಕೊಡು, ಭಾಗ್ಯವನ್ನು ಕೊಡು ಅಂತ ಹೇಳ್ತಾರೆ. ಶ್ಲೋಕ 31. ಅಹೋ ಅತಿಧನ್ಯ ವ್ರಜಗೋರಮಣ್ಯಃ ಸ್ತನ್ಯಾಮೃತಂ ಪೀತಮತೀವ ತೇ ಮುಡಾ ಯಾಸಾಂ ವಿಭೋ ವತ್ಸತರಾತ್ಮಜಾತ್ಮನ ಯತ್ಪ್ರಪ್ತಯೇ ಅದ್ಯಾಪಿ ಚ ಚಾಲಮಧ್ವರಾಃ. ಈಗ ರಿಪೀಟ್ ಮಾಡೋಣ. ಅಹೋ ಅತಿಧನ್ಯ ವ್ರಜಗೋರಮಣ್ಯಃ ಅಹೋ ಅತಿಧನ್ಯ ವ್ರಜಗೋರಮಣ್ಯಃ ಅಹೋ ಅತಿಧನ್ಯ ವ್ರಜಗೋರಮಣ್ಯಃ ಅಹೋ ಅತಿಧನ್ಯ ವ್ರಜಗೋರಮಣ್ಯಃ ಸ್ತನ್ಯಾಮೃತಂ ಪೀತಮತೀವ ತೇ ಮುಡಾ ಸ್ತನ್ಯಾಮೃತಂ ಪೀತಮತೀವ ತೇ ಮುಡಾ ಸ್ತನ್ಯಾಮೃತಂ ಪೀತಮತೀವ ತೇ ಮುದಾ ಸ್ತನ್ಯಾಮೃತಂ ಪೀತಮತೀವ ತೇ ಮುಡಾ ಯಾಸಾಂ ವಿಭೋ ವತ್ಸತರಾತ್ಮಜಾತ್ಮನಃ ಯಾಸಾಂ ವಿಭೋ ವತ್ಸತರಾತ್ಮಜಾತ್ಮನಃ ಯಾಸಾಂ ವಿಭೋ ವತ್ಸತರಾತ್ಮಜಾತ್ಮನಃ ಯಾಸಂ ವಿಭೋ ವತ್ಸತರಾತ್ಮಜಾತ್ಮನಃ ಯತ್ರಪ್ತಯೇ ಅದ್ಯಾಪಿ ನ ಚಾಲಮಧ್ವರಾಃ
ತೃಪ್ತಯೇ ಅದ್ಯಾಪಿ ಚಾಲಮಧ್ವರ ಯತ್ರಪ್ತಯೇ ಅದ್ಯಾಪಿ ನ ಚ ಆಲಮಧ್ವರ ಯತ್ರ ತೃಪ್ತಯೇ ಅದ್ಯಾಪಿ ನ ಚಾಲಮಧ್ವರಃ ಅಹೋತಿ ಧನ್ಯಾವ್ರಜಗೋರಮಣ್ಯಃ ಸ್ತನ್ಯಾಮೃತಂ ಪೀತಮತೀವ ತೇ ಮುಡಾ ಅಹೋ ಅತಿಧನ್ಯ ವ್ರಜ ಘೋರಮಣ್ಯಃ ಸ್ತನ್ಯಾಮೃತಂ ಪೀತಮತೀವ ತೇ ಮುಡಾ ಯಾಸಾಂ ವಿಭೋ ವತ್ಸತರಾತ್ಮಜಾತ್ಮನಾ ಯತ್ರಪ್ತಯೇ ಅದ್ಯಾಪಿ ನ ಚಾಲಮಧ್ವರ ಯಾಸಂ ವಿಭೋ ವತ್ಸತರಾತ್ಮಜಾತ್ಮನಾ ಯತ್ರಪ್ತಯೇ ಅದ್ಯಾಪಿ ನ ಚಾಲಮಧ್ವರಃ ಅಹೋ ಓಹೋ ಅಹೋ ಓಹೋ ಅತಿಧನ್ಯಾಃ ಅತ್ಯಂತ ಭಾಗ್ಯಶಾಲಿಗಳು ಅತಿಧನ್ಯ ಅತ್ಯಂತ ಭಾಗ್ಯಶಾಲಿಗಳು ವ್ರಜ ವೃಂದಾವನದ ಪ್ರಜಾ ವೃಂದಾವನದ ಹಸುಗಳು ಗೋ ಹಸುಗಳು ರಮಣ್ಯ ಮತ್ತು ಗೋಪಿಯರು ರಮಣ್ಯ ಮತ್ತು ಗೋಪಿಯರು ಸ್ತನ್ಯಾ ಮೊಲೆಹಾಲು ಸ್ತನ್ಯ ಮೊಲೆ ಹಾಲು ಅಮೃತಂ ಅಮೃತದಂತಿರುವ ಅಮೃತಂ ಅಮೃತದಂತಿರುವ ಪೀತಂ ಕುಡಿಯಲ್ಪಟ್ಟಿತು ಪೀತಂ ಕುಡಿಯಲ್ಪಟ್ಟಿತು ಅತೀವ ಪೂರ್ಣವಾಗಿ ಅತೀವ ಪೂರ್ಣವಾಗಿ ತೇ ನಿನ್ನಿಂದ ತೇನಿನಿಂದ ಮುದ ತೃಪ್ತಿಯಿಂದ ಮುದಾ ತೃಪ್ತಿಯಿಂದ ಯಾಸಾಂ ಯಾರ ಯಾಸಂ ಯಾರ ವಿಭೋ ಹೇ ಸರ್ವಶಕ್ತನಾದ ಪ್ರಭುವೇ ವಿಭೋ ಹೇ ಸರ್ವಶಕ್ತನಾದ ಪ್ರಭುವೇ ವತ್ಸತರ ಆತ್ಮಜಾತ್ಮನ ವತ್ಸತರ ಆತ್ಮಜ ಆತ್ಮನ ಕರುಗಳಂತೆ ಮತ್ತು ಗೊಲ್ಲ ಹೆಂಗಸರ ಮಕ್ಕಳಂತೆ ಕರುಗಳಂತೆ ಮತ್ತು ಗೊಲ್ಲ ಹೆಂಗಸರ ಮಕ್ಕಳಂತೆ ಯತ್ ಯಾರ ಯಾರ ತೃಪ್ತಯೇ ತೃಪ್ತಿಗಾಗಿ ತಪ್ತಯೇ ತೃಪ್ತಿಗಾಗಿ ಅದ್ಯಾಪಿ ಇಂದಿಗೂ ಕೂಡ ಅದ್ಯಾಪಿ ಇಂದಿಗೂ ಕೂಡ ನ ಇಲ್ಲ ನ ಇಲ್ಲ ಚ ಮತ್ತು ಚ ಮತ್ತು ಅಲಂ ಸಾಕಷ್ಟು ಅಲಂ ಸಾಕಷ್ಟು ಅಧ್ವರಾಹ ವೈದಿಕ ಯಜ್ಞಗಳು ಅಧ್ವರಃ ವೈದಿಕ ಯಜ್ಞಗಳು ಹೇ ಸರ್ವಶಕ್ತ ಭಗವಂತನೇ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಿ. ಭಾವಾರ್ಥ ಇಲ್ಲೂ ಇಲ್ಲ. ಹೇ ಸರ್ವಶಕ್ತ ಭಗವಂತನೇ, ವೃಂದಾವನದ ಗೋವುಗಳು ಮತ್ತು ಸ್ತ್ರೀಯರು ಎಂಥ ಮಹಾಭಾಗ್ಯಶಾಲಿಗಳು. ನೀನು ಅಲ್ಲಿ ಕರುಗಳ ಹಾಗೂ ಮಕ್ಕಳ ರೂಪ ಧರಿಸಿ ನಿನಗೆ ತೃಪ್ತಿಯಾಗುವ ಹಾಗೆ ಅವರ ಅಮೃತದಂಥ ಎದೆ ಹಾಲನ್ನು ಕುಡಿದಿರುವೆ. ಅನಾದಿ ಕಾಲದಿಂದ ಇಂದಿನವರೆಗೆ ಆಚರಿಸಲ್ಪಟ್ಟ ಎಲ್ಲ ವೈದಿಕ ಯಜ್ಞಗಳು ಕೂಡ ನಿನಗೆ ಅಷ್ಟು ತೃಪ್ತಿಯನ್ನು ನೀಡಿಲ್ಲ. ಈಗ ರಿಪೀಟ್ ಮಾಡೋಣ. ಹೇ ಸರ್ವಶಕ್ತ ಭಗವಂತನೇ, ಹೇ ಸರ್ವಶಕ್ತ ಭಗವಂತನೇ, ವೃಂದಾವನದ ಗೋವುಗಳು ಮತ್ತು ಸ್ತ್ರೀಯರು ವೃಂದಾವನದ ಗೋವುಗಳು ಮತ್ತು ಸ್ತ್ರೀಯರು ಎಂತಹ ಮಹಾಭಾಗ್ಯಶಾಲಿಗಳು. ಎಂತಹ ಮಹಾಭಾಗ್ಯಶಾಲಿಗಳು. ನೀನು ಅಲ್ಲಿ ಕರುಗಳ ಹಾಗೂ ಮಕ್ಕಳ ರೂಪ ಧರಿಸಿ ನೀನು ಅಲ್ಲಿ ಕರುಗಳ ಹಾಗೂ ಮಕ್ಕಳ ರೂಪ ಧರಿಸಿ ನಿನಗೆ ತೃಪ್ತಿಯಾಗುವ ಹಾಗೆ ನಿನಗೆ ತೃಪ್ತಿಯಾಗುವ ಹಾಗೆ ಅವರ ಅಮೃತದಂತಹ ಎದೆ ಹಾಲನ್ನು ಕುಡಿದಿರುವೆ. ಅವರ ಅಮೃತದಂತಹ ಎದೆ ಹಾಲನ್ನು ಕುಡಿದಿರುವೆ. ಅನಾದಿ ಕಾಲದಿಂದ ಇಂದಿನವರೆಗೆ ಅನಾದಿ ಕಾಲದಿಂದ ಇಂದಿನವರೆಗೆ ಆಚರಿಸಲ್ಪಟ್ಟ ಎಲ್ಲ ವೈದಿಕ ಯಜ್ಞಗಳು ಕೂಡ ಆಚರಿಸಲ್ಪಟ್ಟ ಎಲ್ಲ ವೈದಿಕ ಯಜ್ಞಗಳು ಕೂಡ ನಿನಗೆ ಅಷ್ಟು ತೃಪ್ತಿಯನ್ನು ನೀಡಿಲ್ಲ. ನಿನಗೆ ಅಷ್ಟು ತೃಪ್ತಿಯನ್ನು ನೀಡಿಲ್ಲ. ಇಲ್ಲಿ ಬ್ರಹ್ಮದೇವರು, ಹೇ ಸರ್ವಶಕ್ತ ಪ್ರಭುವೇ, ವೃಂದಾವನದ ಆ ಗೋವುಗಳು ಮತ್ತು ಗೋಪಿಯರು ಎಂಥ ಮಹಾಭಾಗ್ಯಶಾಲಿ. ಸೊ ಅವರ ಸ್ವಂತ ಕರುಗಳು ಮತ್ತು ಅವರ ಮುದ್ದಾದ ಮಕ್ಕಳ ರೂಪವನ್ನು ಧರಿಸಿ ನಿನಗೆ ಸಂಪೂರ್ಣ ತೃಪ್ತಿಯಾಗುವ ಹಾಗೆ ಅವರ ಅಮೃತದಂತಹ ಎದೆ ಹಾಲನ್ನು ಆನಂದದಿಂದ ಕುಡಿದರು. ಅಂದ್ರೆ ಅನಾದಿ ಕಾಲದಿಂದ ಇಲ್ಲಿವರೆಗೂ ಎಷ್ಟೆಲ್ಲ ಯಜ್ಞ ಯಾಗಾದಿಗಳು ಮಾಡಿದಾವೋ ಎಲ್ಲರೂ ಎಷ್ಟೊಂದು ಸಾವಿರಾರು ಋಷಿ ಮಹರ್ಷಿಗಳು, ಲಕ್ಷಾಂತರ ಋಷಿ ಮಹರ್ಷಿಗಳು ಯಜ್ಞ ಯಾಗಾದಿಗಳನ್ನು ಮಾಡಿದ್ದಾರೆ. ಆದರೂ ಕೂಡ ಭಗವಂತನಿಗೆ ಆ ಒಂದು ಅವರ
ಹಸುಗಳ ಎದೆ ಹಾಲನ್ನು ಅಥವಾ ತಾಯಿಯಂದಿರ ಎದೆ ಹಾಲನ್ನು ಕುಡಿದಷ್ಟು ಆನಂದ ಭಗವಂತನಿಗೆ ಎಂದು ಸಿಕ್ಲಿಲ್ಲ ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ವಿವರವಾದ ಒಂದು ವಿವರಣೆ ನೋಡೋದಂದ್ರೆ ನಾವು ಭಕ್ತರ ಅಂದ್ರೆ ಆಚಾರ್ಯರ ಒಂದು ಮೂಡನ್ನು ನೋಡೋದಂದ್ರೆ ಅವರ ಒಂದು ಏನಂದ್ರೆ ಮೊದಲನೇದಾಗಿ ಇಲ್ಲಿ 3 ವಿಷಯಗಳನ್ನ ಭಗವಂತ ಇಲ್ಲಿ ಆಚಾರ್ಯರು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಮೊದಲನೇದಾಗಿ ವಾತ್ಸಲ್ಯ ಪ್ರೇಮದ ಹಿರಿಮೆ. ಸೊ ಇಲ್ಲಿ ಶ್ರೀಮದ್ ಭಾಗವತ ಈ ಶ್ಲೋಕದಲ್ಲಿ ಬ್ರಹ್ಮದೇವರು ವೃಂದಾವನದ ಗೋವುಗಳು ಮತ್ತು ಗೋಪಿಯರ ದಿವ್ಯ ಪ್ರೇಮವನ್ನು ತುಂಬಾ ಮುಕ್ತವಾಗಿ ಶ್ಲಾಘನೆ ಮಾಡ್ತಾ ಇದ್ದಾರೆ. ಬ್ರಹ್ಮನು ಕರುಗಳನ್ನು ಮತ್ತು ಗೋಪಾಲಕರನ್ನು ಅಪಹರಿಸಿಕೊಂಡು ಹೋಗಿದ್ದಾನೆ. ಅದೆಲ್ಲ ಕಥೆ ನಾವು ನೋಡಿದ್ದೇವೆ. ಸೊ ಶ್ರೀಕೃಷ್ಣನು ತನ್ನನ್ನೇ ಸ್ವತಃ ಆ ಎಲ್ಲಾ ಕರುಗಳ ಮತ್ತು ಮಕ್ಕಳ ರೂಪವನ್ನು ಧರಿಸಿ 1 ವರ್ಷದ ಸುದೀರ್ಘ ಕಾಲ ಗೋವುಗಳ ಹಾಲು ಮತ್ತು ಗೋಪಿಯರ ಹಾಲನ್ನು ಕುಡಿತಾನೆ ಮತ್ತು ಅವರ ಮಕ್ಕಳ ಹಾಗೆ ಇದ್ಬಿಡ್ತಾನೆ. ಸೊ ಈ ಮೂಲಕ ಭಗವಂತನು ಅವರ ವಾತ್ಸಲ್ಯ ಭಾವವನ್ನು ಸಂಪೂರ್ಣ 1 ವರ್ಷ ಅನುಭವಿಸ್ತಾನೆ ಮತ್ತು ಅವರಿಗೆ ಸಂಪೂರ್ಣವಾಗಿ ವಶವಾಗ್ತಾನೆ. ಸೊ ನಂತರ ಇಲ್ಲಿ ಇದು ದೊಡ್ಡ ದೊಡ್ಡ ಋಷಿಮುನಿಗಳು ದೇವತೆಗಳು ಸಾವಿರಾರು ಕಾಲದಿಂದ ಶ್ರೇಷ್ಠವಾದ ವೈದಿಕ ಯಜ್ಞಗಳನ್ನು ಯಾಗಾದಿಗಳನ್ನು ಮಾಡಿ ಭಗವಂತನಿಗೆ ಹವಿಸ್ಸನ್ನು ಅರ್ಪಿಸಿದ್ದಾರೆ. ಆದರೂ ಕೂಡ ಭಗವಂತನಿಗೆ ಇಷ್ಟು ತೃಪ್ತಿ ಆಗಿರಲಿಲ್ಲ ಅಂತ ಬ್ರಹ್ಮದೇವರಿಗೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ವೃಂದಾವನದ ಗೋಪಿಯರು ಮತ್ತು ಹಸುಗಳು ಯಾವುದೇ ಯಜ್ಞ ಅಥವಾ ಕಠಿಣ ತಪಸ್ಸನ್ನು ಮಾಡದೇ ಇದ್ರು ಕೂಡ ಕೇವಲ ತಮ್ಮ ನಿಸ್ವಾರ್ಥ ವಾತ್ಸಲ್ಯ ಪ್ರೇಮದಿಂದ ಭಗವಂತನಿಗೆ ಒಂದು ಅದ್ಭುತವಾದ ಆನಂದವನ್ನು ನೀಡ್ತಾರೆ. ಸೊ ಆದ್ರಿಂದ ಇಲ್ಲಿ ಒಂದು ವಿಷಯ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಅಂದ್ರೆ ಇಷ್ಟು ವೃಂದಾವನದ ಗೋಪಿಯರು ಹಸುಗಳು ಯಾವುದೇ ಯಜ್ಞ ಅಥವಾ ಕಠಿಣ ತಪಸ್ಸನ್ನು ಮಾಡದೇ ಇದ್ರು ಕೂಡ ಕೇವಲ ತಮ್ಮ ವಾತ್ಸಲ್ಯ ಪ್ರೀತದಿಂದ ಭಗವಂತನಿಗೆ ಪ್ರೇಮಾನಂದವನ್ನು ನೀಡಿದರು. ಆದ್ರೆ ಈ ಪರಿಸ್ಥಿತಿ ನಾವು ಒಂದು ವಿಷಯ ನೋಡ್ಬೇಕಂದ್ರೆ ಈ ವೃಂದಾವನದ ಗೋಪಿಯರು ಮತ್ತು ಹಸುಗಳು ಹಿಂದಿನ ಎಷ್ಟೋ ಜನ್ಮಗಳು ಅತ್ಯಂತ ಕಠಿಣವಾದ ಯಜ್ಞವನ್ನು ತಪಸ್ಸು ಮಾಡಿದ್ದರಿಂದ ಅವರಿಗೆ ಈ ದಿನ ಅವರಿಗೆ ಈ ಭಾಗ್ಯ ಸಿಕ್ಕಿದೆ. ಆ ವಿಷಯವನ್ನು ಇಲ್ಲಿ ಆಚಾರ್ಯರು ಎತ್ತಿ ತೋರಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಬ್ರಹ್ಮದೇವರು ಅದನ್ನು ಬೇರೆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆಚಾರ್ಯರು ಹೇಳ್ತಾ ಇದ್ದಾರೆ ಇಲ್ಲಿ ವೃಂದಾವನದಲ್ಲಿ ಹುಟ್ಟಬೇಕು ಅಂದ್ರೆ ಗೋಪಿಯರಾಗಿ ಅಥವಾ ಹಸುಗಳಾಗಿ ಅವರು ಎಷ್ಟೋ ಜನ್ಮಾಂತರಗಳ ಕಠಿಣವಾದ ತಪಸ್ಸನ್ನು ಮಾಡಿರೋದ್ರಿಂದನೇ ಅವರಲ್ಲಿ ಹುಟ್ಟಿರೋದು. ಸೊ ಆದ್ರಿಂದ ಇಲ್ಲಿ ಆ ನಿಸ್ವಾರ್ಥವಾದ ವಾತ್ಸಲ್ಯ ಪ್ರೇಮವನ್ನು ತೋರಿಸ್ಲಿಕ್ಕೆ ಅವರು ಅಷ್ಟೊಂದು ಮೊದಲೇ ಕಷ್ಟ ಬಿದ್ದಿದ್ದಾರೆ. ಅದರಿಂದ ಅದಕ್ಕೆ ಸೊ ಆಚಾರ್ಯರು ಈ ರೀತಿಯಾಗಿ ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ನಂತರ 3ನೇದಾಗಿ ಭಗವಂತನ ಭಕ್ತ ವಾತ್ಸಲ್ಯ ಸ್ವರೂಪ. ಅಂದ್ರೆ ಈ ಭಗವಂತನಾದ ದೇವೋತ್ತಮ ಪುರುಷ ಅಹಂಕಾರದ ಪೂಜೆಗಳಿಂದ ಈ ಭಕ್ತರ ಪ್ರೇಮಪೂರ್ವಕ ಆಕರ್ಷಣೆಗೆ ಒಂದು ಅರ್ಪಣೆ ಏನಿದೆ ಇಲ್ಲಿ, ಸೊ ಅದಕ್ಕೆ ಶೀಘ್ರವಾಗಿ ಒಲಿತಾನೆ. ಭಕ್ತನು ಪ್ರೀತಿಯನ್ನು ನೀಡುವ ಸಣ್ಣ ವಸ್ತು ಕೂಡ ಅಥವಾ ಒಂದು ಪುಟ್ಟ ಒಂದು ಚಮಚ ಹಾಲು ಕೂಡ ಭಗವಂತನಿಗೆ ಬ್ರಹ್ಮಾಂಡದ ಎಲ್ಲ ಯಜ್ಞಗಳಿಗಿಂತ ಮಿಗಿಲಾದ ತೃಪ್ತಿಯನ್ನು ನೀಡುತ್ತದೆ ಅಂದ್ಬಿಟ್ಟು ಬ್ರಹ್ಮದೇವರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ತುಂಬಾ ಅದ್ಭುತವಾದ ಒಂದು ವ್ಯಾಖ್ಯಾನವನ್ನು ಬ್ರಹ್ಮದೇವರು ಹೇಳಿದ್ದಾರೆ ಈ ಶ್ಲೋಕದಲ್ಲಿ. ಅಂದ್ರೆ ಎಷ್ಟೋ ಸಾವಿರಾರು ವರ್ಷಗಳ ಕಾಲ, ಅನಾದಿ ಕಾಲದಿಂದ ಮಾಡಿರುವ ವರ್ಷಗಳ ಕಾಲ ಎಷ್ಟೋ ವೈದಿಕ ಯಜ್ಞಗಳು, ಶ್ರೇಷ್ಠ ಯಾಗಾದಿಗಳು, ಹವಿಸ್ಸನ್ನು ಒಪ್ಪಿಸಿದ್ರು ಕೂಡ ಭಗವಂತನಿಗೆ ಇಷ್ಟು ತೃಪ್ತಿ ಆಗಿರ್ಲಿಲ್ವಂತೆ. ಎಷ್ಟೋ ಒಂದು ಸ್ವಲ್ಪ ಹಾಲನ್ನು ಎದೆ ಹಾಲನ್ನು ಕುಡಿದಿರೋದ್ರಿಂದ. ಆದ್ರಿಂದ ಇದೆಲ್ಲ ಭಕ್ತರಿಗೆ ನಾವು ಈ ಭಕ್ತರಾಗಿದ್ರೆ ನಾವು ತಿಳ್ಕೊಬೇಕು ಇದನ್ನ. ಸೊ ಅಂದ್ರೆ ಅಷ್ಟು ಯಾಗಾದಿಗಳನ್ನು ಮಾಡೋ ಅವಶ್ಯಕತೆ ಇಲ್ಲ. ಸೊ ಕೇವಲ ಅದು ಕಲಿಯುಗದಲ್ಲಿ ಅವನ್ನೆಲ್ಲ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆದ್ರಿಂದ ಸೊ ಕೇವಲ ಒಂದು ಹರಿನಾಮ ಸಂಕೀರ್ತನೆ ಯಜ್ಞೆಯನ್ನು ಮಾಡ್ತಾ ನಾವು ಭಗವಂತನಿಗೆ ಒಂದು ಭೋಗವನ್ನು ಇಡುವುದರಿಂದ, ಅಂದ್ರೆ ನೈವೇದ್ಯವನ್ನು ಕೊಡುವುದರಿಂದ, ಸೊ ಅಂತಹ ಯಜ್ಞಗಳಿಗಿಂತ ಹೆಚ್ಚಾಗಿ ಭಗವಂತನಿಗೆ ತೃಪ್ತಿಯನ್ನು ನೀಡುತ್ತೆ ಅನ್ನೋ ಈ ಶ್ಲೋಕದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಮುಂದಿನ ಶ್ಲೋಕ ಶ್ಲೋಕ 32. ಅಹೋಭಾಗ್ಯಂ ನಂದ ಗೋಪೌರ ಚೌಕಸಾಂ ಯನ್ಮಿತ್ರಂ ಪರಮಾನಂದಂ ಪೂರ್ಣಂ ಬ್ರಹ್ಮ ಸನಾತನಂ. ಈಗ ರಿಪೀಟ್ ಮಾಡೋಣ. ಅಹೋಭಾಗ್ಯಂ ನಂದ ಗೋಪೌರ ಚೌಕಸಾಂ ಯನ್ಮಿತ್ರಂ ಪರಮಾನಂದಂ ಪೂರ್ಣ ಬ್ರಹ್ಮ ಸನಾತನಂ. ಅಹೋಭಾಗ್ಯಂ ನಂದ ಗೋಪ ವ್ರಜೌಕಸಂ
ಅಹೋ ಭಾಗ್ಯಂ ನಂದಗೋಪವ್ರಜ ಕಸಾಂ. ಅಹೋ ಭಾಗ್ಯಂ ನಂದ ಗೋಪ ವ್ರಜ ಓಕಸಾಂ. ಅಹೋ ಭಾಗ್ಯಂ ನಂದಗೋಪವ್ರಜೌಕಸಾಂ. ಯನ್ಮಿತ್ರಂ ಪರಮಾನಂದಂ ಪೂರ್ಣಂ ಬ್ರಹ್ಮ ಸನಾತನಂ. ಯನ್ಮಿತ್ರಂ ಪರಮಾನಂದಂ ಪೂರ್ಣಂ ಬ್ರಹ್ಮ ಸನಾತನಂ. ಯನ್ಮಿತ್ರಂ ಪರಮಾನಂದಂ ಪೂರ್ಣ ಬ್ರಹ್ಮ ಸನಾತನಂ. ಯನ್ಮಿತ್ರಂ ಪರಮಾನಂದಂ ಪೂರ್ಣಂ ಬ್ರಹ್ಮ ಸನಾತನಂ. ಅಹೋ ಎಷ್ಟು ದೊಡ್ಡ. ಅಹೋ ಎಷ್ಟು ದೊಡ್ಡ. ಭಾಗ್ಯವು. ಭಾಗ್ಯವು. ಅಹೋ ಎಷ್ಟು ದೊಡ್ಡ. ಅಹೋ ಎಷ್ಟು ದೊಡ್ಡ. ಭಾಗ್ಯವು. ಭಾಗ್ಯವು. ನಂದ ಮಹಾರಾಜನ. ನಂದ ಮಹಾರಾಜನ. ಗೋಪ ಇತರ ಗೊಲ್ಲರ. ವ್ರಜ ಓಕಸಾಂ ವ್ರಜ ಭೂಮಿಯ ನಿವಾಸಿಗಳಿಗೆ. ವ್ರಜ ಭೂಮಿಯ ನಿವಾಸಿಗಳಿಗೆ. ಯಾರಿಗೆ. ಮಿತ್ರಂ ಗೆಳೆಯನು. ಪರಮಾನಂದನಾದ. ಪೂರ್ಣನಾದ. ಬ್ರಹ್ಮ ಪರಾತ್ಪರ ಸತ್ಯನು. ಸನಾತನಂ ಶಾಶ್ವತವಾದ. ಶಾಶ್ವತನಾದ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನಂದ ಮಹಾರಾಜ, ಗೋಪಾಲಕರು ಹಾಗೂ ವ್ರಜಭೂಮಿ ಎಲ್ಲಾ ನಿವಾಸಿಗಳು ಎಷ್ಟೊಂದು ಮಹಾಭಾಗ್ಯಶಾಲಿಗಳು. ಅವರ ಭಾಗ್ಯಕ್ಕೆ ಎಣೆಯಿಲ್ಲ. ಏಕೆಂದರೆ ದಿವ್ಯಾನಂದದ ಮೂಲನೂ ಶಾಶ್ವತ ಪರಬ್ರಹ್ಮನೂ ಆದ ಪರಾತ್ಪರ ಸತ್ಯನು ಅವರ ಮಿತ್ರನಾಗಿದ್ದಾನೆ. ರಿಪೀಟ್ ಮಾಡೋಣ. ನಂದ ಮಹಾರಾಜ, ಗೋಪಾಲಕರು ಹಾಗೂ ವ್ರಜಭೂಮಿಯ ಎಲ್ಲಾ ನಿವಾಸಿಗಳು ಎಷ್ಟೊಂದು ಮಹಾಭಾಗ್ಯಶಾಲಿಗಳು. ಅವರ ಭಾಗ್ಯಕ್ಕೆ ಎಣೆಯಿಲ್ಲ. ಏಕೆಂದರೆ ದಿವ್ಯಾನಂದದ ಮೂಲನು ಶಾಶ್ವತ ಪರಬ್ರಹ್ಮನು ಆದ ಪರಾತ್ಪರ ಸತ್ಯನು ಅವರ ಮಿತ್ರನಾಗಿದ್ದಾನೆ. ಅವಾರ್ಥ. ಈ ಅನುವಾದವನ್ನು ಶ್ರೀಲ ಪ್ರಭುಪಾದರ ಚೈತನ್ಯ ಚರಿತಾಮೃತ ಮಧ್ಯಲೀಲೆ 6ನೇ ಅಧ್ಯಾಯ 149ನೇ ಶ್ಲೋಕದಿಂದ ಉಲ್ಲೇಖಿಸಲಾಗಿದೆ. ಭಾವಾರ್ಥ ಕೊಟ್ಟಿಲ್ಲ. ಸೊ ನಾವು ಅದರ ಮಧ್ಯಲೀಲೆಯ ಭಾವಾರ್ಥ ಏನು ಕೊಟ್ಟಿದ್ದಾರೆ ನೋಡೋಣ. ಈ ಬ್ರಹ್ಮದೇವರ ಶ್ಲೋಕದಲ್ಲಿ ನಂದ ಮಹಾರಾಜ, ಗೋಪಾಲಕರು ಇವರೆಲ್ಲ ಎಷ್ಟೊಂದು ಭಾಗ್ಯಶಾಲಿಗಳು. ಅವರ ಭಾಗ್ಯಕ್ಕೆ ಲೆಕ್ಕ ಮೊದಲಿಲ್ಲ. ಯಾಕಂದ್ರೆ ದಿವ್ಯಾನಂದದ ಮೂಲವು ಶಾಶ್ವತ ಪರಬ್ರಹ್ಮನು ಆದ ಪರಾತ್ಪರ ಸತ್ಯ ಅಂದ್ರೆ ಭಗವಂತನೇ ಅವರ ಅಂತರಂಗದ ಮಿತ್ರನಾಗಿದ್ದಾನೆ. ಇದು ಶ್ರೀಲ ಪ್ರಭುಪಾದರು ಚೈತನ್ಯ ಚರಿತಾಮೃತ ಮಧ್ಯಲೀಲೆ 6ನೇ ಅಧ್ಯಾಯ 189ನೇ ಶ್ಲೋಕದಿಂದ ಇಲ್ಲಿ ಈ ಅನುವಾದವನ್ನು ಅವರು 149 189 ಅಂತ ಬರೆದಿದ್ದಾರಪ್ಪ. 149ನೇ ಶ್ಲೋಕ. 149 ಕರೆಕ್ಟ್. 149ನೇ ಶ್ಲೋಕದಿಂದ ತಗೊಂಡಿದ್ದಾರೆ. ಅಲ್ಲಿ ಹೋಗಿ ನೋಡೋಣ ಏನು ಕೊಟ್ಟಿದ್ದಾರೆ. ಒಂದು ಡೀಟೇಲ್ಡ್ ವ್ಯಾಖ್ಯಾನ ಅಂದ್ರೆ ಸಂದರ್ಭ ಮತ್ತು ಶಾಸ್ತ್ರೀಯ ಮೂಲ. ಈ ಶ್ಲೋಕ ಮೂಲತಃ ಶ್ರೀಮದ್ ಭಾಗವತದ 10ನೇ ಅಧ್ಯಾಯದ 15ರಿಂದ ಬಂದಿದೆ. ಚಾಪ್ಟರ್ ಇಂದ ಬ್ರಹ್ಮದೇವನು ಬೃಂದಾವನದ ನಿವಾಸಿಗಳನ್ನು ಸ್ತುತಿಸುವ ಸಂದರ್ಭದಲ್ಲಿ ಈ ಶ್ಲೋಕವನ್ನು ಹೇಳಲಾಗಿದೆ. ಇದನ್ನು ಚೈತನ್ಯ ಚರಿತಾಮೃತದ ಮಧ್ಯ ಲೀಲೆಯಲ್ಲೂ ಕೂಡ ಉಲ್ಲೇಖಿಸಲಾಗಿದೆ. ಕರುಗಳನ್ನು ಮತ್ತು ಗೋಪಾಲಕರನ್ನು ಅಡಗಿಸಿಟ್ಟು ಶ್ರೀಕೃಷ್ಣನ ದಿವ್ಯತೆಯನ್ನು ಪರೀಕ್ಷಿಸಲು ಪ್ರಯತ್ನಿಸಿದ ಬ್ರಹ್ಮದೇವರು ನಂತರ ಕೃಷ್ಣನ ಪರಮತತ್ವವನ್ನು ತಿಳಿದುಕೊಂಡು ವಿಸ್ಮಯಗೊಳ್ಳುತ್ತಾರೆ. ನಂತರ ಭಗವಂತನ ಐಶ್ವರ್ಯಪೂರ್ಣ ನಿಯಮಬದ್ಧ ಪೂಜೆಗೂ ಮತ್ತು ವ್ರಜವಾಸಿಗಳ ಪ್ರೇಮಮಯ ಆತ್ಮೀಯ ಭಕ್ತಿಗೆ ಇರುವ ಒಂದು ದೊಡ್ಡ ವ್ಯತ್ಯಾಸವನ್ನು ಇಲ್ಲಿ ಬ್ರಹ್ಮದೇವರು ಎತ್ತಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಕೃಷ್ಣ ಪರಾತ್ಪರ ಸತ್ಯ, ಆದ್ರೆ ಇಲ್ಲಿ
ಆತ್ಮೀಯ ಮಿತ್ರರಾಗಿ ಸಖ್ಯ ರಸದಲ್ಲಿ ಇದ್ದಾನೆ. ಸಾಖ್ಯ ರಸದಲ್ಲಿ ಇಲ್ಲಿ ಭಗವಂತ ತನ್ನ ಲೀಲೆಯನ್ನು ಮಾಡ್ತಾ ಇದ್ದಾನೆ. ಸೊ ಅಂದ್ರೆ ಪರಂಪರೆಗಳಲ್ಲಿ ಸಾಮಾನ್ಯ ತತ್ವಶಾಸ್ತ್ರೀಯ ಪರಂಪರೆಗಳಲ್ಲಿ ಜ್ಞಾನಯೋಗ, ವೇದಾಂತ ಅಂತ ಶಾಸ್ತ್ರಗಳಲ್ಲಿ ಪರಸ್ಪರ ಸತ್ಯ ಮತ್ತು ಶಾಶ್ವತ ಬ್ರಹ್ಮನನ್ನು ಏನ್ ಮಾಡ್ತಾರೆ, ಗೌರವ, ಭಯಭಕ್ತಿ ಅಥವಾ ನಿರಾಕಾರ ಧ್ಯಾನದ ಮೂಲಕ ನೋಡ್ತಾರೆ. ಅಷ್ಟಕ್ಕೆ ಸೀಮಿತಗೊಳಿಸ್ಬಿಡ್ತಾರೆ. ಆದ್ರೆ ಈ ಶ್ಲೋಕದಲ್ಲಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಭಕ್ತಿ ಸಾಹಿತ್ಯದ ಒಂದು ಅಸಾಧಾರಣ ಒಂದು ದೃಷ್ಟಿಕೋನವನ್ನು ಬ್ರಹ್ಮದೇವರು ಈ ಶ್ಲೋಕದ ಮೂಲಕವಾಗಿ ನಮ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಪರಾತ್ಪರ ಸತ್ಯ, ಶಾಶ್ವತ ಬ್ರಹ್ಮ, ಶಾಶ್ವತ ಪರಬ್ರಹ್ಮನನ್ನು ಏನ್ ಮಾಡ್ತಾರೆ, ಎಲ್ಲಾ ವೇದಗಳಲ್ಲೂ ಮತ್ತೆ ಎಲ್ಲ ಒಂದು ಅದು ಅಪೌರುಷೀಯ ಗ್ರಂಥಗಳಲ್ಲಿ ಭಯ, ಭಕ್ತಿ ಮತ್ತು ನಿರಾಕಾರ ಬ್ರಹ್ಮನ ಧ್ಯಾನದ ಮೂಲಕ ಅಲ್ಲಿಗೆ ಸೀಮಿತಗೊಳಿಸ್ಬಿಡ್ತಾರೆ. ಆದ್ರೆ ಇಲ್ಲಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಒಂದು ಅಸಾಧಾರಣವಾದ ದೃಷ್ಟಿಕೋನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ದಿವ್ಯಾನಂದದ ಮೂಲವು ಕೇವಲ ಆರೋಪದ ಶಕ್ತಿಯಲ್ಲ, ಬದಲಿಗೆ ಸಖ್ಯನಾಗಿ, ಸಖನಾಗಿ ಸ್ಪಂದಿಸುವ ಸಗುಣ ಸಾಕ್ಷಾತ್ಕಾರದ ಬ್ರಜಗೋಪಾಲರು ಮತ್ತು ನಿವಾಸಿಗಳು ಕೂಡ ಕೃಷ್ಣನನ್ನು ವಿಶ್ವದ ನಿಯಂತ್ರಕ ಅಂತ ತಿಳ್ಕೊಳ್ಳದೆ ಸಹಜ ಪ್ರೇಮ ಹಾಗೂ ವಾತ್ಸಲ್ಯ ಭಾವ, ರಾಗಾನುಗ ಭಕ್ತಿಯಿಂದ ಭಗವಂತನ ಜೊತೆ ಅವರು ತಮ್ಮ ಪ್ರೇಮವಾದ ಒಂದು ವಿನಿಮಯವನ್ನು ಮಾಡ್ಕೊಳ್ತಾರೆ. ಸೊ ನಂತರ ಇನ್ನೊಂದು ವಿಷಯ ಬ್ರಹ್ಮದೇವರಲ್ಲಿ ಹೇಳ್ತಾ ಇದ್ದಾರೆ, ಸಾಟಿ ಇಲ್ಲದ ಮಹಾಭಾಗ್ಯ, ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಮಹಾಯೋಗಿಗಳು, ಋಷಿಗಳು ಮತ್ತು ದೇವತೆಗಳು ಪರಬ್ರಹ್ಮನ ಸಾಕ್ಷಾತ್ಕಾರಕ್ಕಾಗಿ ಜನ್ಮ ಜನ್ಮಾಂತರಗಳ ಕಾಲ ಕಠಿಣವಾದ ತಪಸ್ಸನ್ನು ಮಾಡ್ತಾರೆ. ಆದರೂ ಕೂಡ ಅವರಿಗೆ ಭಗವಂತನನ್ನು ಸರಿಯಾಗಿ ಅರ್ಥ ಆಗುವುದಿಲ್ಲ. ಆದರೂ ಕೂಡ ಅದೇ ಪರಬ್ರಹ್ಮ ತತ್ವದೊಂದಿಗೆ ಬ್ರಜವಾದಿಗಳು ಹೇಗೆ ಅಷ್ಟು ಸುಖವಾಗಿ, ಎಷ್ಟು ಸುಲಭವಾಗಿ ಒಟ್ಟಿಗೆ ಆಟ ಆಡ್ತಾ, ಒಟ್ಟಿಗೆ ಊಟ ಮಾಡ್ತಾ, ಸಮಾನ ಮನಸ್ಕರಾಗಿ ಭಗವಂತನ ಜೊತೆ ಜೀವಿಸ್ತಾ ಇದ್ದಾರೆ. ಸೊ ಬ್ರಹ್ಮದೇವರು ಅದರಿಂದ ನಂದ ಮಹಾರಾಜರು ಮತ್ತು ಬ್ರಜವಾಸಿಗಳು ಎಷ್ಟೊಂದು ಮಹಾಭಾಗ್ಯಶಾಲಿಗಳು ಅಂದ್ಬಿಟ್ಟು ಈ ಶ್ಲೋಕದಲ್ಲಿ ಕೊಂಡಾಡ್ತಾ ಇದ್ದಾರೆ. ಸೊ ಇಲ್ಲಿಗೆ ಇಂದಿನ ತರಗತಿಯನ್ನು ನಿಲ್ಲಿಸೋಣ. ಮುಂದಿನ ವಾರ 33ನೇ ಶ್ಲೋಕದಿಂದ ಮುಂದುವರಿಸ್ಕೊಂಡು ಹೋಗೋಣ. ಸೊ ಇಲ್ಲಿಗೆ ಇಂದಿನ ತರಗತಿಯನ್ನು ನಿಲ್ಲಿಸೋಣ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ. ಹರೇ ಕೃಷ್ಣ. ಎಲ್ಲರಿಗೂ ವಂದನೆಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ.